जय राधा माधव कुंज विहारी। 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 गोपीजन वल्लभा गिरिवरधारी। जय गोपीजन वल्लभा गिरिवरधारी। यशोदानंदन व्रजजन रंजना। यशोदानंदन व्रजजन रंजना। यमुना तेरा वनचारी। यमुना तेरा वनचारी। जय राधा माधवा कुंज विहारी। जय राधा माधवा कुंज विहारी। गोपीजन वल्लभा गिरिवरधारी। जय गोपीजन वल्लभा गिरिवरधारी। यशोदानंदन व्रजजन रंजना। यशोदानंदन व्रजजन रंजना। यमुना तेरा वनचारी। यमुना तेरा वनचारी। जय राधा माधवा कुंज विहारी। जय राधा माधवा कुंज विहारी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಇನ್ನಿತ ಶ್ರೀಮದ್ ಭಾಗವತದ ಕ್ಲಾಸಿಗೆ ಮಾತರಿಗಳ ಸ್ವಾಗತ. ಇನ್ನಿತ ದಿನ ನಮ್ಮ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಸುರುತಾಧ್ಯಾಯ ಐಟ್ 29ನೇ ಶ್ಲೋಕನ ತುಯರುಲ್ಲ.
ಎರಡನೇ ಸ್ಕಂದದ ಸುರುತಾಧ್ಯಾಯ ಶ್ಲೋಕ ಸಂಖ್ಯೆ 29. ಈ ಅಧ್ಯಾಯದ ಪುದರ್ ಭಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ ಎಂಚ ಈ ಆಧ್ಯಾತ್ಮಿಕ ಜೀವನಡು ಸುರು ಮನ್ಪುನಗ ದೇವೇರು ಮಲ್ಲ ಅಂದು ಎಂಕ್ಲೆ ಗೊತ್ತುಂಡು ಅಂಡ ಆರ್ ಏತ್ ಮಲ್ಲಾರು ಪಂಪುನೇನು ತಿರಿಯೊಂಡ್ರೆ ಪೋಡಾದು ಈ 14 ಲೋಕ ಎಂಚಿನ ಉಂಡು ಅವು ದೇವೇರ್ನ ಶರೀರ ಆ ವಿರಾಟ್ ರೂಪ ಪಂಡದು ಅರ್ಥ ಮಂತೊನ್ನೇಕ್ ಮಂತನುನ ಅವು ಸುರುತ ಒಂಜಿ ಸ್ಟೆಪ್ ಭಗವತ್ ಸಾಕ್ಷಾತ್ಕಾರ ಆಯ್ದು ಬಕ್ಕ ಪರಮಾತ್ಮ ಭಗವಾನ್ ಸಾಕ್ಷಾತ್ಕಾರ ಮಾತು ಬರ್ಕೊಂಡು ಐಟಿತ್ತ 21ನೇ ಶ್ಲೋಕ ನಡತೊಂದುಂಡು ನೆಟ್ ಈ ಅಷ್ಟಾಂಗ ಯೋಗದ ವಿಚಾರಲೇನು ಮುಲ್ಪ ಪನೊಂದು ಲೇರು ಐಟ್ಲ ಆ ವಿರಾಟ್ ರೂಪ ಧಾರಣಾಶ್ರಯ ಮತ್ತೆ ಎಂಚ ಮನ್ಪುನು ಈ ಕ್ರಮ ಮುಕ್ತಿ ಪಂಡದಾದ ಅವನ್ ಪೂರ ಪನೊಂದು ಬರಂದುಲ್ಲೇರು ಇನ್ನಿತ್ತ 21ನೇ ಶ್ಲೋಕನ ನಮ್ಮ ಸುರುಮನ್ಪುಗ ಇಂದ್ರಾದಯೋ ಬಾಹವ ಆಹುರುಸ್ರಾ ಕರ್ಣೌ ದಿಶಾ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೌ ಪರಮಸ್ಯ ನಾಸೇ ಘ್ರಾಣೋಸ್ಯ ಗಂಧೋ ಮುಖಮದ್ಮಿರಿಗ್ಧ ಇಂದ್ರಾದಯೋ ಬಾಹವ ಆರುರುಸ್ವ ಇಂದ್ರಾದಯೋ ಬಾಹವ ಆಹುರುಸ್ರಾ ಕರ್ಣೌ ದಿಶಾ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೌ ಪರಮಸ್ಯ ನಾಸೇ ಘ್ರಾಣೋಸ್ಯ ಗಂಧೋ ಮುಖಮಗ್ನಿರಿದ್ಧ ಇಂದ್ರಾದಯೋ ಬಾಹವ ಆಹುರುಸ್ರಾ ಕರ್ಣೌ ದಿಶಾ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೌ ಪರಮಸ್ಯ ನಾಸ್ಯೇ ಘ್ರಾಣೋಸ್ಯ ಗಂಧೋ ಮುಖಮಗ್ನಿರಿದ್ಧ. ಸಲೋನಿ ಮಾತಾಜಿ ಶ್ಲೋಕ ಓದ್ಲೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಂದ್ರಾದಯೋ ಬಾಹುವ ಆವೃತ್ತ ಕರ್ಣೋ ದಿಶಾ ಮಮುಷ್ಯ ಶಬ್ದ ನ ಸತ್ಯದಸ್ರೋ ಪರಮಸ್ಯ ನಾಸೇ ಘ್ರಾಣೋಸ್ಯ ಗಂಧೋ ಮುಖಮಗ್ನಿರಿದ್ಧ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಸುರೇಖಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಂದ್ರಾದಯೋ ಬಾಹುರುಸ್ರಃ ಕರ್ಣೋ ದಿಶಾ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೌ ಪರಮಸ್ಯ ನಾಸೇ ಪ್ರಾಣೋಸ್ಯ ಗಂಧೋ ಮುಖಮಗ್ನಿರುದ್ಧ. ಹರೇ ಹರೇ ಕೃಷ್ಣ. ಧನ್ಯವಾದ. ಸವಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 29. ಇಂದ್ರಾದಯೋ ಬಾಹವ ಆಹುರುಸ್ರಾ ಕರ್ಣೌ ದಿಶಾ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೌ ಪರಮಸ್ಯ ನಾಸೇ ಘ್ರಾಣೋಸ್ಯ ಗಂಧೋ ಮುಖಮಗ್ನಿರಿದ್ಧ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಅರ್ಥ ಓದ್ವಾರೆ. ಹಾ ಪ್ರಭು. ಹರೇ ಕೃಷ್ಣ. ಓಕೆ. ಇಂದ್ರ ಆದಯ ಸ್ವರ್ಗಾಧಿಪತಿಯಾದ ಇಂದ್ರನೇ ಮೊದಲಾದ ಬಾಹವಹ ತೋಳುಗಳು, ಆಹು ಎಂದು ಹೇಳಲಾಗಿದೆ, ಉಸ್ರ ದೇವತೆಗಳು, ಕರ್ಣೌ 2 ಕಿವಿಗಳು, ದಿಶಃ 10 ದಿಕ್ಕುಗಳು, ಶ್ರೋತ್ರಂ ಶ್ರವಣೇಂದ್ರಿಯಗಳು, ಅಮುಷ್ಯ ಭಗವಂತನ ಶಬ್ದ ಧ್ವನಿಯು, ನಾಸತ್ಯದಸ್ರೌ ಅಶ್ವಿನಿ ಕುಮಾರರೆಂಬ ದೇವತೆಗಳು, ಪರಮಸ್ಯ ಪರಾತ್ಪರನ, ನಾಸೆ ಮೂಗಿನ ಹೊಳ್ಳೆಗಳು, ಘ್ರಾಣೇಂದ್ರಿಯವು, ಅಸ್ಯ ಅವನ, ಗಂಧ ಪರಿಮಳವು, ಮುಖಂ ಬಾಯಿಯು, ಅಗ್ನಿ ಬೆಂಕಿಯು ಇದ್ದ ಉರಿಯುತ್ತಿರುವ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಮತಾ ಮಾತಾಜಿ ಅನುವಾದ ಓದ್ಲೆ. ಅನುವಾದ. ಅವನ ತೋಳುಗಳು ಇಂದ್ರನೇ ಮೊದಲಾದ ದೇವತೆಗಳಾಗಿವೆ, 10 ದಿಕ್ಕುಗಳು ಅವನ ಕಿವಿಗಳಾಗಿವೆ, ಮತ್ತು ಭೌತಿಕ ಧ್ವನಿಯು ಅವನ ಶ್ರವಣೇಂದ್ರಿಯವಾಗಿದೆ. ಅವನ
ನಾಸಾಪುಟಗಳು ಇಬ್ಬರು ಅತಿ ಅಶ್ವಿನಿ ಕುಮಾರರಾಗಿವೆ ಮತ್ತು ಭೌತಿಕ ಸುಗಂಧವು ಅವನ ಘ್ರಾಣೇಂದ್ರಿಯವಾಗಿವೆ. ಅವನ ಬಾಯಿಯು ಜ್ವಲಿಸುವ ಅಗ್ನಿಯಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾ. ಸುರೇಖಾ ಮಾತಾಜಿ ಭಾವಾರ್ಥ ಓದ್ಲೆ. ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಮಾಡಿದ ದೇವೋತ್ತಮ ಪುರುಷನ ವಿಶ್ವರೂಪದ ವರ್ಣನೆಯನ್ನು ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಇನ್ನಷ್ಟು ವಿವರಿಸಲಾಗಿದೆ. ಭಗವದ್ಗೀತೆಯಲ್ಲಿನ 11.30 ವರ್ಣನೆ ಹೀಗೆ ಇದೆ. ಹೇ ವಿಷ್ಣು, ನಿನ್ನ ಉರಿಯುತ್ತಿರುವ ಬಾಯಿಗಳಿಂದ ಎಲ್ಲಾ ಜನರನ್ನು ನುಂಗುತ್ತಿರುವುದನ್ನು ಮತ್ತು ನಿನ್ನ ಅಳತೆ ಮಾಡಲಾಗದ ಕಿರಣಗಳಿಂದ ವಿಶ್ವವನ್ನು ಆವರಿಸಿದವನ್ನು ನಾನು ನೋಡುತ್ತಿದ್ದೇನೆ. ಜಗತ್ತನ್ನು ಸುಡುತ್ತಾ ನೀನು ವ್ಯಕ್ತವಾಗುತ್ತಿದ್ದೀಯೇ. ಹೀಗೆ ಭಗವದ್ಗೀತೆಯ ವಿದ್ಯಾರ್ಥಿಗೆ ಸ್ನಾತಕೋತ್ತರ ಅಧ್ಯಯನವಾಗಿದೆ. ಅವೆರಡೂ ಪರಮ ಸತ್ಯನಾದ ಕೃಷ್ಣನ ವಿಜ್ಞಾನವಾಗಿದೆ. ಆದ್ದರಿಂದ ಅವು ಪರಸ್ಪರಾವಲಂಬಿಗಳಾಗಿವೆ. ಪರಮಪ್ರಭುವಿನ ವಿರಾಟ್ ಪುರುಷ ಅಥವಾ ಅದ್ಭುತ ರೂಪದ ಕಲ್ಪನೆಯು ಸಕಲ ಅಧಿದೇವತೆಗಳನ್ನು ಮತ್ತು ಅಧೀನರಾದ ಜೀವಿಗಳನ್ನು ಒಳಗೊಳ್ಳುವುದರೆಂದು ಹೇಳಲಾಗಿದೆ. ಜೀವಿಯ ಅತಿ ಸೂಕ್ಷ್ಮ ಭಾಗವು ಕೂಡ ಭಗವಂತನ ಅಧಿಕೃತ ಪ್ರತಿನಿಧಿಯಿಂದ ನಿಯಂತ್ರಿತವಾಗುತ್ತದೆ. ಭಗವಂತನ ವಿರಾಟ ರೂಪವು ದೇವತೆಗಳನ್ನು ಒಳಗೊಂಡಿದೆ. ಅದರಿಂದಾಗಿ ವಿರಾಟ್ ರೂಪದ ಲೌಕಿಕ ಕಲ್ಪನೆಯಲ್ಲಾಗಲಿ ಅಥವಾ ಭಗವಾನ್ ಶ್ರೀಕೃಷ್ಣ ಶಾಶ್ವತ ಅಲೌಕಿಕ ರೂಪದಲ್ಲೇ ಆಗಲಿ ಭಗವಂತನಿಗೆ ಮಾಡಿದ ಪೂಜೆಯು ಎಲ್ಲಾ ದೇವತೆಗಳನ್ನು ಇತರ ಎಲ್ಲಾ ವಿಭಿನ್ನಾಂಶಗಳನ್ನೂ ಕೂಡ ತೃಪ್ತಿಪಡಿಸುವುದು. ಮರದ ಬೇರಿಗೆ ನೀರು ಎರೆದಾಗ ಶಕ್ತಿಯು ಮರದ ಇತರ ಎಲ್ಲಾ ಭಾಗಗಳಿಗೂ ಹರಡುತ್ತದಷ್ಟೇ. ಪರಿಣಾಮವಾಗಿ ಭಗವಂತನ ವಿಶ್ವ ವಿರಾಟ್ ರೂಪದ ಅರ್ಚನೆಯು ಐಹಿಕ ಭೋಗಾಸಕ್ತರನ್ನು ಸನ್ಮಾರ್ಗಕ್ಕೆ ಒಯ್ಯುತ್ತದೆ. ವಿವಿಧ ಅಪೇಕ್ಷೆಗಳ ಪೂರೈಕೆಗಾಗಿ ಅನೇಕ ದೇವತೆಗಳ ಬಳಿ ದಾರಿ ತಪ್ಪಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ನಿಜವಾದ ಅಸ್ತಿತ್ವವೆಂದರೆ ಸ್ವಯಂ ಭಗವಂತನೇ. ಉಳಿದವರೆಲ್ಲರೂ ಕಲ್ಪಿತರಾಗಿದ್ದಾರೆ, ಏಕೆಂದರೆ ಪ್ರತಿಯೊಂದು ಅವನಲ್ಲಿ ಸೇರಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವಿರಾಟ್ ರೂಪದ ಒಂಜಿ ವಿವರಣೆ ಮುಲ್ಪ ಪನೊಂದುಲ್ಲೆರ್. ವಿರಾಟ್ ರೂಪ ಎಂಚ ಉಂಡು ಪಂಡದು 14 ಲೋಕ ದಾದ ಉಂಡು ಅವೇನು ಆ ದೇವೆರ್ನ ಒಂಜಿ ಶರೀರಗ್ ಹೋಲಿಕೆ ಮಂತದ್ದು ಪನೊಂದುಲ್ಲೆರ್ ಮುಲ್ಪ. ಸಾಮಾನ್ಯವಾದ ಈ ಜ್ಞಾನ ಎಂಚಿನ ನಮ್ಮ ಪಡೆಯೊಂದುಲ ಈ ಒಂಜಿ ಭೌತಿಕವಾಯಿನಂಚಿನ ಪ್ರಪಂಚನ ತೂನಗ ಆ ದೇವೇರ್ನ ನೆನಪು ನಮಕ್ ಆವುಡು. ಅಂಚ ಎತ್ತಂಡ ನಮ್ಮ ಆ ಒಂಜಿ ಶರೀರ ತ್ಯಾಗ ಮನ್ಪುನಂಚಿನ ಒಂಜಿ ಸಂದರ್ಭ ದಾದ ಉಂಡು. ಆ ಸಂದರ್ಭಡು ಆ ದೇವೇರಿನ ನೆನಪು ಮಂತಂದ್ರೆ ನಮಕ್ ಸುಲಭ ಆಪುಂಡು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತ್ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಏರು ಆ ಒಂಜಿ ಶರೀರ ತ್ಯಾಗ ಮನ್ಪುನಂಚಿನ ಒಂಜಿ ಸಂದರ್ಭಡು ದೇವೇರ್ನ ನೆನಪು ಮಂತೊನ್ವೆರ ಅಕಲು ಸೀದಾ ಆ ದೇವೇರ್ನ ಧಾಮಗು ದೇವೇರ್ನ ಭಗವದ್ಧಾಮಗು ಪೋಯರೆ ಸಾಧ್ಯ ಆಪುಂಡು. ಈ ಭಕ್ತಿ ಯೋಗದ ಮೂಲ ಒಂಜಿ ತತ್ವ ಉಂದೇ ಆದುಂಡು. ದಯಪಂಡ ಆ ಒಂಜಿ ಭಗವದ್ಗೀತೆ ಇಡ್ಲ ಕೃಷ್ಣ ಪನ್ಪುನು ಈ ನಿನ್ನ ಜೀವನನು ಎಂಚ ನಡಪಾವಡುಂದು ಪಂಡ ಪ್ರತಿಯೊಂಜಿ ಹೆಜ್ಜೆಡ್ಲ ನಮಕ್ ದೇವೇರ್ನ ನೆನಪಾವಡು. ಸ್ಮರ್ತವ್ಯಂ ಸತ್ತಂ ಕೃಷ್ಣ ವಿಸ್ಮರ್ತವ್ಯಂ ನ ಜಾತುಚಿತ್ ಸರ್ವವಿಧಿ ನಿಷೇಧಾಸ್ಯುರ್ ಯತಯೋರೆವ ಕಿಂಕರ. ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಸೆಕೆಂಡುಲ ನಮ್ಮ ಆ ದೇವೇರನ ನೆನಪು ಮಂತೊಂದು ಲೆಕ್ಕ ನಮ್ಮ ಜೀವನ ಉಪ್ಪೋಡು. ಅಂಚ ಎತ್ತನಂದಾಂಡ ನಮಕ್ ಸುಲಭಡು ಆ ದೇವೇರ ನೆನಪು ಸೈಪುನ ಟೈಮ್ ಇಡ್ಲ ಬರ್ಪುಂಡು. ಇಜ್ಜಿಂದಾಂಡ ಅವು ಬರೆಯರೆ ಸಾಧ್ಯ ಆಪುಜಿ. ದಯಪಂಡ ಸೈಪುನಂದು ಪಂಡ ಈ ಶರೀರನ ತ್ಯಾಗ ಮನ್ಪುನಗ ನಮಕ್ ಕೇವಲ ಆ ಒಂಜಿ ಇತ್ತ ಏರು ನಮ್ಮ ಎದುರು ತೀರೊಂದು ಪೋಂದುಲ್ಲೇರ ಎಂಕ್ಲೆಗ್ ಒಂಜಿ ವ್ಯಕ್ತಿ ಎಂಕ್ಲೆಗ್ ಲಾಸ್ ಆವೊಂದುಲ್ಲೇರ ಅತೆ. ಅಂಡ್ ಆ ವ್ಯಕ್ತಿಗ್ ಇಡೀ ಪ್ರಪಂಚನೇ ಲಾಸ್ ಆವೊಂದುಂಡು. ಅಕ್ಲೆ ಎಂಚಿನ ಮಾತ ಮಂತದೇರು ಏತು ಸಂಪತ್ತು ಮಂತದೇರು ಏತು ಸಂಬಂಧಿಕರುಲ್ಲೇರು ಏತು ಪುದರ್ ಮಂತದೇರು ಅವು ಪೂರಲ ಆ ಒಂಜಿ ಕ್ಷಣ ಒಂಜಿ ನಿಮಿಷಡು ಒಂಜಿ ಸೆಕೆಂಡ್ ಪೂರಲ ಅವು ಬುಡ್ದು ಹೋಗ್ಕೊಂಡು ಮತ್ತೆ ಎಂಕ್ಲುವಲ ಬಸ್ಡ್ ಪನಾಗ ಒಂಜಿ ಮೊಬೈಲ್ ವಿನಿತ ಅದು ಪೋಂಡ ಎಂಕ್ಲೆಗ್ ಒಂಜಿ ವಾರ ಮೈಂಡ್ ಅಪ್ಸೆಟ್ ಅದು ಪೋಂಡು. ಆಂಡ ಒಂದು ಕೇವಲ ಒಂಜಿ ಒಂತೆ
ಕಾಸ ಅತಂಡ ಒಂತೆ ಸಂಪತ್ತು ನಾಶ ಆಪುನತ್ ಸಂಪೂರ್ಣ ನಾಶ ಎಂಕ್ಲು ಪುಟ್ಟದಿನಲ್ ತಡ್ದು ಇತ್ತೆ ಮುತ್ತ ಏತ್ ಮಾದ ಸಂಪಾದನೆ ಮಂತುದನ ಅವು ಪೂರಲ ಒಂಜೇ ಸಲ ಏರಣ್ಲವೇನು ಕಂಡುದು ಕೊನೆಯರಂದು ಪಂಡ ಎಂಚಾಪುಂಡು ನಮ್ಮ ಅತಿ ಪ್ರೀತಿದಾಯಕವಾಯಿನಂಚಿನ ಈ ಶರೀರ ನಮ್ಮ ಏತ್ತು ಸೋಕಡೆ ತೋನ್ವ ಅವೆನ್ಲ ನಮ್ಮ ಬುಡ್ದು ಪೋಡಾಪುಂಡು ಓವುಲ ಶಾಶ್ವತವಾದ ಉಪ್ಪರೆ ಸಾಧ್ಯ ಇಜ್ಜಿ ಅಂಚಿನ ಒಂಜಿ ಸಂದರ್ಭಡು ನಮಕ್ ದೇವೇರ್ನ ನೆನಪು ಮಂತೊಡೊಂದು ಪಂಡ ಅವು ಮಸ್ತ್ ಕಷ್ಟವಾಯಿನಂಚಿನ ಒಂಜಿ ಸಂದರ್ಭ ನಮಗ್ ಸಾಧಾರಣವಾದ ದಾದ ನೆನಪು ಬರ್ಕೊಂಡು ಎಂಕ್ಲಿಗೆ ಒಯ್ತ ಮಿತ್ತು ಜಾಸ್ತಿ ಅಟ್ಯಾಚ್ಮೆಂಟ್ ಉಟ್ಕೊಂಡು ಅವು ನೆನಪು ಬರ್ಕೊಂಡು ಎಂಕ್ಲಿಗೆ ಇಲ್ಲದ ಮಿತ್ ಅಟ್ಯಾಚ್ಮೆಂಟ್ ಉಂಡ ಬುಡದಿ ಜೋಕುಲ ಮಿತ್ ಅಟ್ಯಾಚ್ಮೆಂಟ್ ಉಂಡ ಅಥವಾ ಪುದರ್ದ ಮಿತ್ ಅಟ್ಯಾಚ್ಮೆಂಟ್ ಉಂಡ ಅಥವಾ ಯಾನ್ ಎಂಚಿನ ಮಂತಿನ ಸಂಪತ್ತು ಎಂಚಿನ ಉಂಡು ನಮ್ಮಲ್ಲ ಒಂಜಿ ಫ್ಯಾಕ್ಟ್ರಿ ಉಂಡು ಆ ಫ್ಯಾಕ್ಟ್ರಿಗೆ ದಾದ ಆಪುಂಡ ಯಾನ್ ಇತ್ತು ಸೈತು ಪೋಯ್ಬಕ್ಕದ ಏರ್ತುವೇನು ಏರು ಯೋಚನೆ ಮನ್ಪುಂಡ ಇಂಚಿನ ಯೋಚನೆ ಬರ್ಪುಂಡ ವಿನಃ ಆ ದೇವೇರ್ನ ಯೋಚನೆ ಬರ್ರೆ ಸಾಧ್ಯ ಆಪುಜಿ ಅಂಚಾದ ಈ ವಿರಾಟ್ ರೂಪನ ನಮ್ಮ ಅಧ್ಯಯನ ಮನ್ಪೋದಾಯಗ ಪಂಡ ಮುಲ್ಪ ಉಪ್ಪುನು ಪೂರ ದೇವೇರ್ನನೆ ನಮ್ಮಂದು ಪನ್ಪ ನಾವು ಓವುಲ ಇಜ್ಜಿ ನಮ್ಮ ಇಡೆ ಬೈದಿನಿ ಕಾಲಿ ಕೈಟೆ ಪೋವುಡು ಈ ಸತ್ಯನ ನಮ್ಮ ಅರ್ಥ ಮಂತು ನೋಡು ಆ ವ್ಯಕ್ತಿ ಆ ಧಾರ್ಮಿಕನ ಅಥವಾ ಅಧಾರ್ಮಿಕನ ಅದು ಏರಂಗಲ ಅದುಪ್ಪು ಅಂಡ ಈ ಸತ್ಯ ಮಾತ್ರ ಮಾತೆರಲು ಗೊತ್ತಿಪ್ಪುನವೇ ಬನ್ನಗ ಏರ್ಲ ದಾಲ ಕೊನೆಯರು ಸಾಧ್ಯ ಇಜ್ಜಿ ಪೋನಗಲ ದಾಲ ಕೊನೆಯರೆ ಸಾಧ್ಯ ಇಜ್ಜಿ ಅಂಚಾದ ಮುಲ್ಪ ಉಪ್ಪುನಗ ಎಂಚಿನ ಬೇಲೆ ಮನ್ಪೊಡೊಂದು ಪಂಡ ನಮ್ಮ ಈ ಶರೀರ ತ್ಯಾಗ ಮಂತಿ ಬೊಕ್ಕ ನಮ್ಮ ಒಂಜಿ ಎದುರುದ ನನ್ನ ನೆಕ್ಸ್ಟ್ ಎಂಚಿನ ಮನ್ಪೊಡು ಎಂಚಿನ ಆವೋಡು ಪನ್ಪುನ ನಮ್ಮ ಮುಲ್ಪ ನಿರ್ಧಾರ ಮನ್ಪೊಡು ಇತ್ತ ಎಂಕ್ಲಿ ಶಾಲೆಡ್ ಎಡ್ಡೆ ಕಲ್ತಂದ ಅಂಡ ಎಂಕ್ಲಿಗೆ ಎಡ್ಡೆ ಬೇಲೆ ತಿಕ್ಕಣದ ಅಂಡ ಎಡ್ಡೆ ಸಂಪಾದನೆ ಆಪುಂಡು ಎಡ್ಡೆ ಸಂಪಾದನೆ ಅಂಡ ಎಡ್ಡೆ ರೀತಿಯ ಜೀವನ ಮನ್ಪೊಲಿ ಇಂದು ಭೌತಿಕವಾಯಿನಂಚಿನ ಒಂಜಿ ಪ್ರಗತಿದ ಸಾಧನ ಎಂಚ ನಡತೊಂದು ಪೋಪುಂಡು ಜೀವನ ಅಂದ್ ಅಂಡ నేను ನಮ್ಮ ಆಧ್ಯಾತ್ಮಿಕ ಹೋಲಿಕೆ ಮಂತು ಅಂದ ನಮ್ಮ ಈ ಜನ್ಮಡು ನಮ್ಮ ಎಡ್ಡೆ ಬೇಲೆ ಮಂತ ಅಂದ ನಮಕ್ ನೆಕ್ಸ್ಟ್ ಜನ್ಮಡು ಎಡ್ಡೆ ಒಂಜಿ ಪರಿಸ್ಥಿತಿ ತಿಕ್ಕರೆ ಸಾಧ್ಯ ಉಂಡು ಭಕ್ತಿ ಮಂತ ಅಂದ ನಮಕ್ ದೇವರ್ನ ಭಗವದ್ಧಾಮಗ ಪೋಯರ್ಲ ಸಾಧ್ಯ ಆಪುಂಡು ಇಜ್ಜಿಂದ ನಮ್ಮ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಪಂಡದು ಈ ಬೇತೆ ಜೀವ ಯೋನಿಲೆಡ್ ಪೋಡಾಪುಂಡು ನಮ್ಮ ವಾರೀತಿದ ಒಂಜಿ ಶರೀರನ ಪಡೆತ ಐತಮಿತ್ತು ಈ ಒಂಜಿ ಭೌತಿಕವಾಯಿನಂಚಿನ ಜ್ಞಾನ ನಮ್ಮ ಈ ಶಾಲಾ ಕಾಲೇಜುಡ್ಲ ತೆರಿಯೋನು ಅಂಡ ಮುಲ್ಪ ಕೊರ್ತಿನಂಚಿನ ಮುಲ್ಪ ಈ ಶ್ರೀಮದ್ ಭಾಗವತಡ್ ಕೊರ್ತಿನಂಚಿನ ಜ್ಞಾನ ಅಂದು ಎಂಚ ಉಂಡು ಪಂಡ ಆ ಒಂಜಿ ಭೌತಿಕ ಜ್ಞಾನಡ್ದಲ ಮಿತ್ತುಪ್ಪು ನಂಚಿನವು ಇತ್ತೆ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಪಂಡದ ಮೂಜಿ ಕ್ಲೇಶ ಉಂಡು ಅಂಚನೆ ಮೂಜಿ ರೀತಿದ ಜ್ಞಾನಲ ಉಂಡು ಆದಿ ಭೌತಿಕ ಜ್ಞಾನ ಅಂದು ಪಂಡ ಈ ಭೌತಿಕ ಪ್ರಪಂಚದ ವಿಷಯಲೇನ ಜ್ಞಾನ ಈ ಭೂಮಿಡ್ ಎಂಚಿನ ಮಾತ ತಿಕ್ಕೊಂಡು ಭೂಮಿದ ಅಡಿ ದಾದ ಉಂಡು ಮಣ್ಣುದ ಎಂಚಿನ ಮಾತ ಖನಿಜ ಸಂಪತ್ತು ಆ ಬಂಗಾರು ಆ ಬೊಳ್ಳಿ ಇನ್ನು ಮಾತ ಒಲ್ಪ ತಿಕ್ಕೊಂಡು ಅವೇನು ಮಾತ ಎಂಚ ಉಪಯೋಗಿಸಂದು ಎಂಚ ಯೂಸ್ ಮಂತೊಂದು ನಮಕ್ ಜೀವನ ಮನ್ಪೊಲಿ ಐಟ್ ಎಂಚ ಕಾಸು ಮನ್ಪುನು ನೇನು ಪೂರ ಕಲ್ಪವೇರು ಅಂಡ ಇದು ಪೂರ ಭೌತಿಕವಾಯಿನಂಚಿನ ಜ್ಞಾನ ನೆಕ್ಸ್ಟ್ ಆ ಒಂಜಿ ಆದಿ ದೈವಿಕವಾಯಿನಂಚಿನ ಜ್ಞಾನ ಬೊಕ ಆಧ್ಯಾತ್ಮಿಕವಾಯಿನಂಚಿನ ಜ್ಞಾನ ಇಂದೇನು ನಮಕ್ ಶ್ರೀಮದ್ ಭಾಗವತ ಭಗವದ್ಗೀತೆಡು ಮಾತ್ರ ತೆರಿಯೋನ್ರೆ ಸಾಧ್ಯ ಆಧ್ಯಾತ್ಮಿಕ ಜ್ಞಾನ ಅಂದು ಪಂಡ ಒಂದು ವ್ಯಕ್ತಿ ಯಾನ್ ಏರೊಂದು ತೆರಿಯೋನಂಚಿನ ಒಂಜಿ ಜ್ಞಾನ ಆ ಭಗವದ್ಗೀತೆಡ್ಲ ಕೃಷ್ಣ ಸುರುಕು ಪನ್ಪುನು ಅರ್ಜುನ ಈ ಶರೀರ ಅತ್ ಈ ಜೀವಾತ್ಮ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತಿ ಮತ್ ಈ ಶರೀರ ಎಂಚಿನ ಎಂಕ್ಲ ಪಡೆತ ಒಂದು ಶಾಶ್ವತ ಅತ್ ಅಂಡ್ ಜೀವಾತ್ಮ ಶಾಶ್ವತ ಆ ಜೀವಾತ್ಮನ ಒಂಜಿ ಜ್ಞಾನದಾದ ಉಂಡು ಅವೇನು ಆಧ್ಯಾತ್ಮಿಕ ಜ್ಞಾನ ಅಂದು ಪನ್ಪೇರು ಆ ಜೀವಾತ್ಮನ ಲಕ್ಷಣದಾದ ಆಯ ಒಲ್ಪ ಉಲ್ಲೆ ಆಯನ ದಾಯ ಮುಲ್ಪ ಬಂಧನಡುಲ್ಲೆ ಎಂದಿನ ಪೂರ ತೆರಿಪನಂಚಿನ ಈ ಭೌತಿಕ ಈ ಒಂಜಿ ಆಧ್ಯಾತ್ಮಿಕವಾಯಿನಂಚಿನ ಜ್ಞಾನನ ಶ್ರೀಮದ್ ಭಾಗವತ ನಮಗೆ ತೆರಿಪಾದು ಕೊರ್ಪುಂಡು ಅವೇ ಅತ್ತಂದೆ ಆದಿ ದೈವಿಕವಾಯಿನಂಚಿನ ಜ್ಞಾನ ಅಂಚಪಂಡದಾದ ನಮ್ಮ ಶರೀರ ಒಂದು ತನ್ನಾತಿಗೆ ಬೇಲೆ ಮನ್ಪುನತ್ತು ನಮ್ಮ ಶರೀರಡುಪ್ಪುನಂಚಿನ ಪ್ರತಿಯೊಂಜಿ ಇಂದ್ರಿಯ ಐತನೇ ಆಯಿನಂಚಿನ ಒಂಜಿ ದೇವತೆ ನೆಕಲು ಉಲ್ಲೇರು ಅಭಿಮಾನಿ ದೇವತೆ ಎಂದು ಪನ್ಪೇರು
ಅವೇನು ಪೂರ ಅರ್ಥ ಮಂತೊಂಡ ಅವೇನು ಆದಿ ದೈವಿಕ ಜ್ಞಾನ ಅಂತ ಪನ್ಪೇರು. ಈ ಬೇತೆ ಬೇತೆ ಸಮಸ್ತ ಕೋಟಿ ದೇವತೆನಕಲು ಎರುಲ್ಯರ ಅಕ್ಲೆಡ್ದಾದೆ ಈ ಶರೀರ ನಡತೊಂದು ಪೋಯರೆ ಸಾಧ್ಯ ಆವೊಂದುಂಡು. ಇಜ್ಜಿಂದಾಂಡ ಈ ಶರೀರ ಬೂರ್ದು ಪೋಪುಂಡು. ಇತ್ತೆ ಎಂಗ್ಲಿ ಕಣ್ಣುಂಡು, ಖಾಲಿ ಕಣ್ಣಿತ್ತಂಡೆ ಯಾರುಜಿ ಐಕ್ ಆ ಕಣ್ಣದ ಅಭಿಮಾನಿ ದೇವತೆನ ಸಹಕಾರ ಇತ್ತಂಡ ಮಾತ್ರ ನಮಕ್ ತುಯರ ಸಾಧ್ಯ. ಕೈ ಉಂಡು, ಕೈತ ಅಭಿಮಾನಿ ದೇವತೆನ ಸಹಕಾರ ಇತ್ತಂಡ ಮಾತ್ರ ನಮಗ್ ಕೈಟ್ ಬೇಲೆ ಮನ್ಪೆರೆ ಸಾಧ್ಯ ಆಪುಂಡು. ಮೂಂಕುಡು ಘ್ರಾಣ ಶಕ್ತಿ ಬರೋಣಂದಾಂಡ ಐತ ಅಭಿಮಾನಿ ದೇವತೆ ಐತ ಅಕಲ್ ಅರ್ನ ಒಂಜಿ ಸಹಕಾರ ನಮಕ್ ಬೋಡು. ಇಂಚ ಈ ಒಂಜಿ ಶ್ಲೋಕಡು ಮುಲ್ಪ ಪನೊಂದುಲ್ಲೇರು ಆ ಕೈತ ಒಂಜಿ ಅಭಿಮಾನಿ ದೇವತೆ ಏರ್ಪಂಡ ಇಂದ್ರ, ಸ್ವರ್ಗಾಧಿಪತಿ ಆಯನಂಚಿನ ಇಂದ್ರ. ಅಂಚನೆ ಕೆಬೀತ ಅಭಿಮಾನಿ ದೇವತೆ ದಿಗ್ದೇವತೆ, ದಶ ದಿಕ್ಕುಗಳು ಒಂಜಿ ದಿಗ್ದೇವತೆ ಎಂಚಿನ ಉಂಡು. ಆ ದೇವತೆ ನಕಲು ಕೆಬಿತ ಅಭಿಮಾನಿ ದೇವತೆ. ಅಂಚನೆ ಈ ಮೂಂಕುದ ಅಭಿಮಾನಿ ದೇವತೆ ಬಂಡ ಅಶ್ವಿನಿ ಕುಮಾರರು. ಈ ಬೊಕ್ಕ ಬಾಯಿದ ಈ ಒಂಜಿ ಎಂಚಿನ ಪಾತೆರ ಉಂಡು ಐತ ಅಭಿಮಾನಿ ದೇವತೆ ಅಗ್ನಿ. ಅಂಚನೆ ನಾಲೈಡ್ ರುಚಿ ತುಪ್ಪುನಂಚಿನ ಒಂಜಿ ಶಕ್ತಿದಾದ ಉಂಡ ಐತ ಅಭಿಮಾನಿ ದೇವತೆ ವರುಣ. ಇಂಚ ಬೇತೆ ಬೇತೆ ಒಂಜಿ ಅಭಿಮಾನಿ ದೇವತೆ ನಕ್ಲುಲ್ಲೇರು. ಅಕ್ಲಿನ ಪೂರ ನಮ ಅರ್ಥ ಮಂತ ನೋಡುಂದಾಂಡ ಶ್ರೀಮದ್ ಭಾಗವತಡು ಮಾತ್ರ ತೆರಿಯೋನ್ರೆ ಸಾಧ್ಯ ಆಪುಂಡು. ಇಂದೇನು ನಮಕ್ ಭೌತಿಕವಾಯಿನಂಚಿನ ಜ್ಞಾನಡು ಇಂದು ಪೂರ ತಿಕ್ಕರ ಸಾಧ್ಯ ಇಜ್ಜಿ. ಅಂಚಾಣ ನಮ ಈ ಒಂಜಿ ಶಾಲಾ ಕಾಲೇಜ್ ಕಲ್ಪನಂಚಿನ ವಿದ್ಯೆಗಳ ಜ್ಞಾನಗಳ ಈ ಆಧ್ಯಾತ್ಮಿಕ ಜ್ಞಾನಗಳ ಅಥವಾ ವೈದಿಕ ಜ್ಞಾನಗಳ ಏತ್ ವ್ಯತ್ಯಾಸ ಉಂಡು ಒಂದು ಎಂಕ್ಲೆಗ್ ತೆರಿಯೋನ್ರೆ ಸಾಧ್ಯ ಉಂಡು. ಅಲ್ಪ ಕೇವಲ ಭೌತಿಕವಾಯಿನಂಚಿನ ಜ್ಞಾನ ಅವಲ ಎಂಕ್ಲೆಗ್ ಏತ್ ಒಂಜಿ ಬಂಜಿಗ್ ಎಂಚಿನ ಸಂಪಾದನೆ ಮನ್ಪೆರೆ ಬೋಡ ಆತೆಕ್ ಮಾತ್ರ ಪಂಡ್ದು ಕೊರ್ಪೇರು. ಅಂಡ ವೈದಿಕ ಜ್ಞಾನಡು ಈ ಜನ್ಮಗು ಬೊಕ್ಕ ದುಂಬದು ಜನ್ಮಗು ಮಾತೆಕ್ಲ ಬೋಡ ಏನಂಚಿನ ಪೂರ ಜ್ಞಾನನ್ಲ ಅವು ನಮಕ್ ತೆರಿಪಾದು ಕೊರ್ಪುಂಡು. ಅಂಚಾದ ಆ ಜ್ಞಾನನ ಸ್ವಲ್ಪ ಕೊರೊಂದುಲ್ಲೇರು. ಇತ್ತೆ ಒಂದು ವಿರಾಟ್ ರೂಪನ ನಮ್ಮ ಧ್ಯಾನ ಮನ್ಪು ಹಿಡ್ದು ನಮಕ್ ದೇವರು ಏತ್ ಮಲ್ಲ ಅಂದ್ ಪನ್ಪು ನಾವು ಗೊತ್ತಾಪುಂಡು. ಹರೇ ಕೃಷ್ಣ ಮಾತಾಜಿ. 28ನೇ ಶ್ಲೋಕನ 2ನೇ ಚಾಪ್ಟರ್ದ ಒಂದು ಪ್ರಭು.
ಓಕೆ, ಸೆಕೆಂಡ್ ಚಾಪ್ಟರ್ 28ನೇ ಶ್ಲೋಕ ಅನ್ಕೋಪ. ಸೆಕೆಂಡ್ ಚಾಪ್ಟರ್ ದ ಪುದರ್ ಹೃದಯಸ್ಥ ಭಗವಂತ. ಆಯ್ತು, 28ನೇ ಶ್ಲೋಕ ಅಂದ್ಕೊಂಡ. ಕ್ರಮ ಮುಕ್ತಿದ ವಿಚಾರಲೇನು ನಮ್ಮ ಕ್ಲಿಯರ್ ಅಲ್ಲ. ತತೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ಸ್ಥೇನಾತ್ಮನಾಪೋ ನಲಮೂರ್ತಿರತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯಾತ್ಮನಾಖಂ ಬೃಹದಾತ್ಮಲಿಂಗಂ. ತತೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ಸ್ಥೇನಾತ್ಮನಾಪೋ ನಲಮೂರ್ತಿರತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುಆತ್ಮನಾಖಂ ಬೃಹದಾತ್ಮಲಿಂಗಂ. ತತೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ಸ್ಥೇನಾತ್ಮನಾಪೋ ನಲಮೂರ್ತಿರತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುಆತ್ಮನಾಖಂ ಬೃಹದಾತ್ಮಲಿಂಗಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಶಾ ಮಾತಾಜಿ, ನನ್ನ ವಾಯ್ಸ್ ಕೇನುಡತೆ? ಕೇಳುಂಡ್ ಪ್ರಭು. ಓಕೆ. ವಸಂತಿ ಮಾತಾಜಿ ಶ್ಲೋಕ ಓದ್ಲೆ. ಹರೇ ಕೃಷ್ಣ ಪ್ರಭು. ಶ್ಲೋಕ 28. ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ಸೇನಾತ್ಮಕೋ ನಲಮೂರ್ತಿರತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯಾತ್ಮನಾಕಂ ಬ್ರಹ್ಮಾತ್ಮಲಿಂಗಂ. ಹರೇ ಕೃಷ್ಣ. ಹರೇ ಧನ್ಯವಾದ. ಸುಧಾ ಮಾತಾಜಿ ಅರ್ಥ ಓದ್ಲೆ. ತತಃ ಅನಂತರ ವಿಶೇಷಂ ನಿರ್ದಿಷ್ಟವಾಗಿ ಪ್ರತಿಪದ್ಯ ಪಡೆದು ನಿರ್ಭಯ ಸಂಶಯರಹಿತರಾಗಿ ತೇನ ಅದರಿಂದ ಆತ್ಮನ ಶುದ್ಧಾತ್ಮನಿಂದ ಆಪಹ ನೀರು ಅನಲ ಅಗ್ನಿ ಮೂರ್ತಿ ರೂಪಗಳು ಆತ್ವರನ್ ಮೀರಿ ಜ್ಯೋತಿ ಮಯ ಪ್ರಕಾಶಪೂರ್ಣವಾದ ವಾಯುಂ ವಾತಾವರಣವನ್ನು ಉಪೇತ್ಯ ಅಲ್ಲಿಗೆ ತಲುಪಿ ಕಾಲೇ ಸಕಾಲದಲ್ಲಿ ವಾಯು ಗಾಳಿ ಆತ್ಮನ ತನ್ನಿಂದ ಕಂ ಆಕಾಶವನ್ನು ಬೃಹತ್ ಮಹತ್ತರವಾದ ಆತ್ಮಲಿಂಗಂ ಆತ್ಮನ ನೈಜ ರೂಪವನ್ನು. ಅನುವಾದ ಓದೋಡಿ ಮಾತಾಜಿ. ಓಕೆ ಓದ್ಲೆ ಮಾತಾಜಿ. ಅನುವಾದ. ಸತ್ಯಲೋಕವನ್ನು ತಲುಪಿದ ಬಳಿಕ ಭಕ್ತನು ಆ ಸ್ಥೂಲ ದೇಹವನ್ನು ಹೋಲುವ ಸೂಕ್ಷ್ಮ ದೇಹದೊಂದಿಗೆ ನಿರ್ಭಯವಾಗಿ ಸಂಯೋಜಿಸನಾಗಲು ಬೇಕಾದ ಅರ್ಹತೆ ಪಡೆಯುತ್ತಾನೆ ಮತ್ತು ಅವನು ಆಕಾಶದ ಅಸ್ತಿತ್ವದ ಸ್ಥಿತಿಯನ್ನು ತಲುಪುವವರೆಗೂ ಒಂದಾದ ಮೇಲೆ ಇನ್ನೊಂದರಂತೆ ಕ್ರಮವಾಗಿ ಪಾರ್ಥಿವದಿಂದ ಜಲ ಅಗ್ನಿ ಜ್ಯೋತಿ ಮತ್ತು ವಾಯುಗಳ ಅಸ್ತಿತ್ವದ ಸ್ಥಿತಿಯನ್ನು ಹೊಂದುತ್ತಾ ಹೋಗುತ್ತಾನೆ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ವಿಶಾಲಾಕ್ಷಿ ಮಾತಾಜಿ ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭು. ಭಾವಾರ್ಥ. ಆಧ್ಯಾತ್ಮಿಕ ಪರಿಪೂರ್ಣತೆ ಮತ್ತು ಅಭ್ಯಾಸದ ಪ್ರಭಾವದಿಂದ ಬ್ರಹ್ಮಲೋಕ ಅಥವಾ ಸತ್ಯಲೋಕಗಳನ್ನು ತಲುಪಬಲ್ಲವರೆಲ್ಲ 3 ಬೇರೆ ಬೇರೆ ರೀತಿಯ ಪರಿಪೂರ್ಣತೆಗೆ ಅರ್ಹರಾಗುತ್ತಾರೆ. ಪುಣ್ಯಕ್ರಮದ ಪ್ರಭಾವದಿಂದ ನಿರ್ದಿಷ್ಟ ಲೋಕವನ್ನು ಪಡೆದವನು ತನ್ನ ಪುಣ್ಯ ಕರ್ಮಕ್ಕೆ ಸದೃಶವಾದ ಸ್ಥಾನವನ್ನು ಪಡೆಯುತ್ತಾನೆ. ವಿರಾಟ್ ಅಥವಾ ಹಿರಣ್ಯಗರ್ಭ ಪೂಜೆಯ ಪ್ರಭಾವದಿಂದ ಸ್ಥಾನ ಪಡೆದವನು ಬ್ರಹ್ಮದೇವನ ಮುಕ್ತಿಯೊಂದಿಗೆ ಮುಕ್ತನಾಗುತ್ತಾನೆ. ಆದರೆ ಭಕ್ತಿ ಸೇವೆಯ ಪ್ರಭಾವದಿಂದ ಸ್ಥಾನ ಪಡೆದವನು ವಿಶ್ವದ ವಿಭಿನ್ನ ಆವರಣಗಳನ್ನು ಹೇಗೆ ಭೇದಿಸಿಕೊಂಡು ಹೋಗುತ್ತಾನೆ, ತನ್ಮೂಲಕ ಪರಮ ಅಸ್ತಿತ್ವದ ಪರಾತ್ಪರ ಮಂಡಲದಲ್ಲಿ ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಹೇಗೆ ತೆರೆದುಕೊಳ್ಳುತ್ತಾನೆ ಎಂಬ ವಿಷಯವಾಗಿ ಇಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಶ್ರೀಲ ಜೀವ ಗೋಸ್ವಾಮಿಯವರ ಪ್ರಕಾರ ಎಲ್ಲಾ ವಿಶ್ವಗಳು ಮೇಲೆ ಕೆಳಗೆ ಗೊಂಚಲುಗಟ್ಟಿವೆ.
ಅವುಗಳಲ್ಲಿ ಪ್ರತಿಯೊಂದು ಪ್ರತ್ಯೇಕವಾಗಿ ಸಪ್ತಾವರಣಗಳಿಂದ ಆಚ್ಛಾದಿತವಾಗಿವೆ. ಸಪ್ತಾವರಣಗಳ ಆಚೆಗೆ ಜಲಮಯವಾದ ಭಾಗವಿದೆ. ಪ್ರತಿಯೊಂದು ಆವರಣವು ಮೊದಲಿನದಕ್ಕಿಂತ 10 ಪಟ್ಟು ಹೆಚ್ಚು ವಿಸ್ತೃತವಾಗಿದೆ. ತನ್ನ ನಿಶ್ವಾಸಾವಧಿಯಿಂದ ಅಂತಹ ವಿಶ್ವಗಳನ್ನೆಲ್ಲ ಸೃಷ್ಟಿಸುವ ದೇವೋತ್ತಮ ಪುರುಷನು ಆ ವಿಶ್ವಗಳ ಗೊಂಚಲಿನ ಮೇಲ್ಭಾಗದಲ್ಲಿ ಪವಡಿಸುತ್ತಾನೆ. ಕಾರಣ ಸಾಗರದ ಜಲವು ವಿಶ್ವದ ಆವರಣ ಜಲಕ್ಕಿಂತ ಭಿನ್ನವಾದ ರೀತಿಯಲ್ಲಿದೆ. ವಿಶ್ವಕ್ಕೆ ಆವರಣವಾಗಿ ಸಲ್ಲುವ ಜಲ ಐಹಿಕವಾದದ್ದು, ಕಾರಣ ಸಮುದ್ರದ ಜಲವಾದರೂ ಆಧ್ಯಾತ್ಮಿಕವಾದದ್ದು. ಹೀಗಿರುವಾಗ ಇಲ್ಲಿ ಉಲ್ಲೇಖಿಸಲಾದ ಜಲಾವರಣವನ್ನು ಸಕಲ ಜೀವಿಗಳ ಹುಸಿ ಅಹಮಿಕೆಯ ಆವರಣವೆಂದು ಪರಿಗಣಿಸಲಾಗಿದೆ. ಒಂದಾದ ಒಂದರಂತೆ ಐಹಿಕ ಆವರಣಗಳಿಂದ ಮುಕ್ತನಾಗುವ ಅನುಕ್ರಮ ಪ್ರಕ್ರಿಯೆಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ಅನುಕ್ರಮ ಪ್ರಕ್ರಿಯೆಯು ಐಹಿಕ ಸ್ಥೂಲ ದೇಹದ ಹುಸಿ ಅಹಮಿಕೆಯ ಕಲ್ಪನೆಗಳಿಂದ ಬಿಡುಗಡೆ ಹೊಂದಿ ಭಗವಂತನ ಪರಾತ್ಪರ ಸಾಮ್ರಾಜ್ಯದಲ್ಲಿ ಶುದ್ಧ ಆಧ್ಯಾತ್ಮಿಕ ದೇಹವನ್ನು ಹರೇ ಕೃಷ್ಣ. ಆಧ್ಯಾತ್ಮಿಕ ದೇಹವನ್ನು ಪಡೆಯುವವರೆಗೂ ಸ್ಥೂಲ ದೇಹದ ಸ್ವರೂಪದಲ್ಲಿ ಮಗ್ನವಾಗಿರುವುದೇ ಆಗಿದೆ. ಭಗವಂತನಿಂದ ಉಪಕ್ರಮಗೊಂಡ ಬಳಿಕ ಐಹಿಕ ಪ್ರಕೃತಿಯ ಒಂದು ಭಾಗವನ್ನು ಮಹತ್ತತ್ವ ಎಂದು ತಿಳಿಸಲಾಗಿದೆ ಎಂಬುದನ್ನು ಶ್ರೀಧರ ಸ್ವಾಮಿಯವರು ದೃಢೀಕರಿಸಿದ್ದಾರೆ. ಮಹತ್ವತ್ವದ ಅತಿ ಸಣ್ಣದಾದ ಒಂದು ಭಾಗವನ್ನೇ ಮಿಥ್ಯಾ ಅಹಂಕಾರವೆಂದು ಕರೆಯಲಾಗಿದೆ. ಆ ಅಹಂಕಾರದ ಭಾಗವೇ ಧ್ವನಿ ತರಂಗವಾಗಿದೆ. ಧ್ವನಿಯ ಒಂದು ಭಾಗ ವಾತಾವರಣದ ವಾಯುವಾಗಿದೆ. ವಾಯುವಲಯದ ಭಾಗವು ರೂಪಗಳಲ್ಲಿ ಪರಿವರ್ತಿತವಾಗಿದೆ. ಈ ರೂಪಗಳು ವಿದ್ಯುತ್ ಅಥವಾ ಉಷ್ಣ ಶಕ್ತಿಯನ್ನು ನಿರ್ಮಿಸುತ್ತವೆ. ಉಷ್ಣವು ನೆಲದ ಗಂಧವನ್ನು ಉತ್ಪಾದಿಸುತ್ತದೆ. ಅಂತಹ ಗಂಧದಿಂದ ಸ್ಥೂಲ ಪೃಥ್ವಿಯು ಉತ್ಪಾದಿತವಾಗಿದೆ. ಇವೆಲ್ಲ ಒಟ್ಟಿಗೆ ಸೇರಿ ಇಂದ್ರಿಯ ಗೋಚರವಾದ ವಿಶ್ವವನ್ನು ನಿರ್ಮಿಸುತ್ತದೆ. ಇಂದ್ರಿಯ ಗೋಚರವಾದ ವಿಶ್ವಗಳ ಹರಹು ವ್ಯಾಸಾತ್ಮಕವಾಗಿ ಎರಡು ಕಡೆ ಎದುರು ಬದರಾಗಿ 4 ಲಕ್ಷ ಕೋಟಿ ಮೈಲುಗಳೆಂದು ಲೆಕ್ಕ ಹಾಕಲಾಗಿದೆ. ಮುಂದೆ ವಿಶ್ವದ ಆವರಣಗಳು ಆರಂಭವಾಗುತ್ತವೆ. ಆವರಣದ ಮೊದಲ ಪದರು 8 ಕೋಟಿ ಮೈಲುಗಳಷ್ಟು ವಿಸ್ತರಿಸಿದೆ ಎಂದು ಲೆಕ್ಕ ಹಾಕಲಾಗಿದೆ. ಅನಲ, ಜ್ಯೋತಿ, ವಾಯು ಮತ್ತು ಆಕಾಶ ಕ್ರಮವಾಗಿ ಒಂದಾದ ಮೇಲೊಂದರಂತೆ ವಿಶ್ವದ ಮುಂದಿನ ಆವರಣಗಳಾಗಿವೆ. ಪ್ರತಿಯೊಂದು ಮೊದಲಿನದಕ್ಕಿಂತ ಮುಂದಿನದು 10 ಪಟ್ಟು ವಿಸ್ತಾರವಾಗಿದೆ. ಭಗವಂತನ ನಿರ್ಭೀತನಾದ ಭಕ್ತನು ಅವುಗಳಲ್ಲಿ ಪ್ರತಿಯೊಂದನ್ನು ಭೇದಿಸಿಕೊಂಡು ಹೋಗುತ್ತಾನೆ ಮತ್ತು ಎಲ್ಲವೂ ಆಧ್ಯಾತ್ಮಿಕವಾಗಿ ಅನನ್ಯವಾಗಿರುವ ಪರಾತ್ಪರ ಮಂಡಲವನ್ನು ಅಂತಿಮವಾಗಿ ತಲುಪುತ್ತಾನೆ. ಆಮೇಲೆ ಭಕ್ತನು ವೈಕುಂಠ ಲೋಕವನ್ನು ಪ್ರವೇಶಿಸುತ್ತಾನೆ. ಭಗವಂತನ ಪ್ರೇಮಮಯ ಅಲೌಕಿಕ ಸೇವೆಯಲ್ಲಿ ತೊಡಗುತ್ತಾನೆ. ಅದು ಭಕ್ತಿ ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಇದರಾಚೆಗೆ ಪರಿಪೂರ್ಣ ಯೋಗಿಯು ಬಯಸಬೇಕಾದದ್ದು ಇಲ್ಲವೇ ಸಾಧಿಸಬೇಕಾದದ್ದು ಯಾವುದೂ ಇಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಪಂಚ ಎಂಚ ಸೃಷ್ಟಿ ಆತಂಡ ಅವು ಐತ ಒಂಜಿ ಸ್ಥಿತಿ ಎಂಚ ಉಂಡು ಪನ್ಪನೇನು ಮುಲ್ಪ ಪನಂದುಲ್ಲೇರು. ಒಂದು ಕ್ರಮ ಮುಕ್ತಿಡೆ ಬರ್ಪುನಂಚಿನ ಪಾತ್ರ ಗ್ರಾಜುವಲ್ ಲಿಬರೇಷನ್ ಪಂಡ್ದು. ಈ ಒಂಜಿ ಭೌತಿಕ ಪ್ರಪಂಚಗ್ ಏರ್ ಅಟ್ಯಾಚ್ಮೆಂಟ್ ದೀವೊಂದೇರ ಅಂಚಿನ ಅಟ್ಯಾಚ್ಮೆಂಟ್ ಇತ್ತುದಿಲ್ಲ. ಈ ಒಂಜಿ ಸಾಧನೆ ಮನ್ಪುನಕ್ಲೆಗ್ ಈ ಒಂಜಿ ಕ್ರಮ ಮುಕ್ತಿನ ಪಂತೇರು. ಕ್ರಮ ಮುಕ್ತಿ ಪಂಡ ಕ್ರಮವಾದ ಮಿತ್ತು ಬೋಪುನ ಇತ್ತೆ ಸುರೂಕು ಒಂಜಿ ಈ ವ್ಯಕ್ತಿ ಆಧ್ಯಾತ್ಮಿಕ ಸಾಧನೆ ಮನ್ಪೊಂದುಲ್ಲೆ ಅಂದ್ ಪಂಡ ಆಯ್ಗ ಹೊರಾನೆ ಆ ದೇವರನ್ನ ಧಾಮಗ್ ಪೋಯರೆ ಸಾಧ್ಯ ಆ ಒಂದೇ ಒಪ್ಪುದ ಪಂಡ ಈ ಭೌತಿಕವಾಯಿನಂಚಿನ ಇಚ್ಛೆ, ಈ ಭೌತಿಕವಾಯಿನಂಚಿನ ಆಸೆ ಆಯ್ನ ಹೃದಯದ ನಾಲ ಒಪ್ಕೊಂಡು ಅಂಚ ಅದು ಆಯ್ಗ ನನೊಂಜಿ ಆಪ್ಷನ್ ಕೊರ್ಪೇರು. ಎಂಚ ಪಂಡ ನಿಧಾನಗ್ ಒಂಜ ಇವಕ್ಕ ಒಂಜಿತ್ತ ಮಿತ್ ಈ ಲೋಕಲ್ಗೆ ಪೋಂದು
ಜನಲೋಕ ತಪೋಲೋಕ ಲಾಸ್ಟ್ಗೆ ಸತ್ಯಲೋಕಕ್ಕೆ ಹೋದು ಎತ್ತುವೇರು ಮಕ್ಕಳು. ಈ ಸತ್ಯಲೋಕ ಬಂಡ ಬ್ರಹ್ಮದೇವರು ಉಪನಂಚಿನ ಜಾಗ. ಆ ಬ್ರಹ್ಮದೇವರನ್ನ ಆ ಮಹಾವಿಷ್ಣು ಗರ್ಭೋದಕಶಾಹಿ ವಿಷ್ಣು ಸೃಷ್ಟಿ ಮನ್ಪು ನಾವು. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿ ಕಮಲಡ್ದು ಬತ್ತಿನಂಚಿನ ಆ ಒಂಜಿ ಕಮಲ ಆ ಒಂಜಿ ತಾವರೆದ ಉಂಡು ಐಟ್ ಬೈದಿನಂಚಿನ ಫಸ್ಟ್ ಪ್ರಥಮ ಜೀವಿ ಅವು ಬ್ರಹ್ಮ ಪಂಡ ಜೀವಿ ಪಂಡ ನಮ ಲೆಕಾನೆ ಪಂಡ ನಮ ದೇವರಾಯರ ಸಾಧ್ಯ ಇಜ್ಜಿ ಆ ವಿಷ್ಣು ತತ್ವ ಅವು ಬೇತೆ ಅಣ್ಣ ಜೀವ ತತ್ವ ನಮ್ಮ ಮಾತೆಲ್ಲ ಒಂಜೆ. ನಮ್ಮ ಬೊಕ್ಕ ಬ್ರಹ್ಮನ ತತ್ವ ಒಂಜೆ ಲೆಕ್ಕ ಉಂಟು. ಜೀವ ತತ್ವಡೆ ಬ್ರಹ್ಮದೇವಿರ್ಲ ಬರ್ಪು ನಾವು ಒರಿ ಜೀವೇ ಆ ಪ್ರಯತ್ನ ಮಂತಂಡ ಬ್ರಹ್ಮಸ್ಥಾನಲ್ಲ ಪಡೆಯೊಂಡ್ರೆ ಸಾಧ್ಯ ಉಂಟು. ಅಂಡ್ ಆ ವಿಷ್ಣುವಿನ ಸ್ಥಾನಗೆ ಏರೆಗ್ಲ ಪೋಯರೆ ಸಾಧ್ಯ ಆಪುಜಿ ದಯಪಂಡ ಅವು ವಿಷ್ಣು ತತ್ವ. ಇಂಚ ಜೀವ ತತ್ವಡೆ ಹೈಯೆಸ್ಟ್ ಟಾಪ್ ಮೋಸ್ಟ್ ಅಂತ ಪಂಡ ಅವು ಬ್ರಹ್ಮಲೋಕ, ಬ್ರಹ್ಮನ ಒಂಜಿ ಲೋಕ. ಈ ಏರ್ ಸರಿಯಾದ ಸಾಧನೆ ಮನ್ಪೇರ, ಸಾಧನೆ ಯಶಸ್ವಿ ಆಪೇರ ಅಕ್ಕಲ್ನ ಈ ಒಂಜಿ ಸತ್ಯಲೋಕಗೂ ಪೋಯರೆ ಸಾಧ್ಯ ಆಪುಂಡು. ಈ ಶರೀರನ ತ್ಯಾಗ ಮಂತಿದ್ ಬೊಕ್ಕ ಆ ಸತ್ಯಲೋಕಗೂ ಪೋದು ಐ ಬೊಕ್ಕ ಅಲ್ಪ ಅಕ್ಕಲ್ನ ಮಾತ ಕಲ್ಮಶಲ ನಾಶ ಒಂದು ಪೋಪುಂಡು. ಐಡ್ದು ಬೊಕ್ಕ ಅಕ್ಕಲು ಒಂಜೊಂಜೆ ಈ ಪ್ರಪಂಚದ ಪದರ ದಾದ ಉಂಡು, ಈ ವಿಶ್ವದ ಪದರ ಅವೇನು ಭೇದನೆ ಮಂತೊಂದು ಅಂತ ನಾವೇನು ಓಪನ್ ಮಂತೊಂದು ಪಿದೈ ಪೋಯರೆ ಸಾಧ್ಯ ಆಪುಂಡು. ಅಂಚ ಪಂಡ ದಾದ ಅಂದ್ ಪಂಡ ಈ ಒಂಜಿ ವಿಶ್ವ ಎಂಚ ಉಂಡು ಒಂದು ಈ ನಮ್ಮ ತಾರಾಯಿದ ಲೆಕ್ಕ. ತಾರಾಯಿಡ್ ಸುರುಕು ಒಂಜಿ ತೆಪ್ಪು ಉಪ್ಪುಂಡು, ಐತೋಲೈಡ್ ಗಟ್ಟಿದ ತಿಪ್ಪಿ, ಐತೋಲೈಡ್ ಆ ಒಂಜಿ ಬೊಲ್ದುದ ತಿನ್ಪುನ, ಐತೋಲೈಡ್ ನೀರು ಉಪ್ಪುಂಡು. ಒಂದು ಒಂಜಿ ಎಲ್ಲಿಯ ಮಟ್ಟದ ಅರ್ಥ ಮಂತೊಂಡ್ರೆ ಸಾಧ್ಯ ಆಪುನಂಚಿನ ವಿಚಾರ. ಅಂಡ ಈ ವಿಶ್ವ ಎಂಚ ಉಂಡದು ಪಂಡ ಈ ಪಂಚಮಹಾಭೂತ ಒಕ್ಕ ಮನಸ್ಸು ಬುದ್ಧಿ ಅಹಂಕಾರ ಒಂದು ಪೂರ ಈ ವಿಶ್ವನ ಕವರ್ ಮಂತದುಂಡು. ಪ್ರತಿಯೊಂಜಿ ಲೇಯರ್ ಪ್ರತಿಯೊಂಜಿ ಪದರಲ ಐದು ದುಂಬುದ ಪದರಡ್ದು 10 ಪಟ್ಟು ಹೆಚ್ಚ ದಪ್ಪ ಉಪ್ಪುಂಡು. ಇಂಚ ಈ ಒಂಜಿ ಪ್ರಪಂಚ ಆತಿನಿ ಆ ದೇವೇರ್ನ ಧಾಮಗ ಪೋಡುಂದಂಡ ಈ ಪದರಲೇನು ನಮ್ಮ ಭೇದನೆ ಮಂತುಂಡು ಅವೇನು ಕಳತದು ನಮ್ಮ ಎದುರು ಪೋವಡಾಪುಂಡು. ಅಂಚಿನ ಒಂಜಿ ಆ ಸ್ಥಿತಿನ ಮುಲ್ಪ ಪನಂದುಲ್ಲೇರು. ಈ ವಿರಾಟ್ ರೂಪ ಅಥವಾ ವಿರಾಟ್ ಅಥವಾ ಹಿರಣ್ಯ ಗರ್ಭ ಇಂದೇನು ಆರ್ನ ಒಂಜಿ ಸ್ಥಿತಿ ಅದನ್ನ ಒಂಜಿ ಸ್ಥಾನದ ಅದೊಂದು ಪಂಡ ಹಿರಣ್ಯ ಗರ್ಭ ಅದ್ ಪಂಡ ಬ್ರಹ್ಮದೇವರೇ ಅರೆಗ್ ಮುಕ್ತಿ ತಿಕ್ಕೊಂಡು ಯಾಪ ಪಂಡ ಈ ಒಂಜಿ ಬ್ರಹ್ಮಾಂಡ ನಾಶ ಅನಗ ಅರೆಗ್ಲ ಮುಕ್ತಿ ತಿಕ್ಕೊಂಡು ಅರ್ನ ಒಟ್ಟಿಗೆ ಏರ್ ಮಾತ ಬ್ರಹ್ಮದ ಲೋಕಗೂ ಪೋತೇರ ಏರೆಗ ಅಡೆಗೆ ಪೋಪುನಂಚಿನ ಒಂಜಿ ಆ ಒಂಜಿ ಯೋಗ್ಯತೆ ಬೈದಿನ ಅಕ್ಲೆಗ್ಲ ಆ ಬ್ರಹ್ಮದೇವರನ್ನ ಒಟ್ಟಿಗೆನೆ ಮುಕ್ತಿ ತಿಕ್ಕರೆ ಸಾಧ್ಯ ಉಂಟು. ಅತಂಡ ಆಯ್ಡು ದುಂಬುಲ ಆ ಬ್ರಹ್ಮದೇವರ ದುಂಬೆ ಅಕ್ಕಲು ಭಗವಂತನ ಧಾಮಗ ಪೋಯರ್ಲು ಸಾಧ್ಯ ಉಂಟು. ಅತಂಡ ಅಕ್ಕಲು ಬ್ರಹ್ಮದೇವರನ ಮುಕ್ತಿ ಆಪುನ ಮುಟ್ಟ ಕಾತದು ಅರ್ನ ಒಟ್ಟಿಗೆ ಆ ದೇವರನ ಧಾಮಗ ಪೋಯರೆ ಸಾಧ್ಯ ಆಪುಂಡು. ಒಂದು ಈ ಒಂಜಿ ಕ್ರಮ ಮುಕ್ತಿದ ವಿಧಾನ ಮುಲ್ಪ ನಮಕ್ ಪಂತಿನಂಚ ನಮ್ಮ ಮುಲ್ಪ ಭಾವಾರ್ಥಡು ಪ್ರಭುಪಾದರು ಈ ಪ್ರಪಂಚ ಎಂಚ ಮಾತ ಆತನೊಂದು ಪನ್ನೊಂದು ಎಕ್ಸ್ಪ್ಲೇನ್ ಮಂತೊಂದುಲ್ಲೇರು ಮುಲ್ಪ ಎಂಚಿನವನೊಂದುಲ್ಲೇರು ಪಂಡ ಸ್ವರೂಪ ಇತ್ತಿನವು ಅವು ಆಕಾಶ. ಈ ಆಕಾಶಡ್ದು ಮಾತಲ ಸೃಷ್ಟಿ ಆಪುಂಡು. ಆಕಾಶಡ್ ಉಪ್ಪುನಂಚಿನ ಲಕ್ಷಣದಾದ ಅಂದ್ ಪಂಡ ಶಬ್ದ. ಈ ಶಬ್ದ ತರಂಗ ಆಕಾಶಡ್ ಸಂಚಾರ ಆಪುಂಡು. ಈ ಶಬ್ದಾಡ್ದ ಬೊಕ್ಕ ಬರ್ಪನಂಚನವು ಗಾಳಿ. ಆ ಗಾಳಿದ ಲಕ್ಷಣದಾದ ಅಂದ್ ಪಂಡ ಸ್ಪರ್ಶ. ಇತ್ತೆ ಶಬ್ದ ಪನ್ಪನವು ಆಕಾಶಡ್ ಮಾತ್ರ ಉಂಡು. ಅಂಡ ಗಾಳಿಡ್ ಶಬ್ದಲ ಉಂಡು ಸ್ಪರ್ಶಲ ಉಂಡು ರೆಡ್ಲ ಬರ್ಪುಂಡು. ಆಯ್ತು ಬೊಕ್ಕ ಸೃಷ್ಟಿ ಆಯ್ನಂಚಿನವು ಬೆಂಕಿ ಅದನ್ನ ಅಗ್ನಿ. ಆ ಅಗ್ನಿಡ್ ಐತ ವಿಶೇಷ ಗುಣ ಪಂಡ ಅವು ರೂಪ ಬೊಕ್ಕ ಐತ ದುಂಬುದ ವಿಶೇಷ ರೂಪ ಎಂಚಿನ ಮಾತ ಉಂಡು ಶಬ್ದ ಸ್ಪರ್ಶ ಬೊಕ್ಕ ರೂಪ ಅವು ಮೂಜಿಲ ಅಗ್ನಿಡ್ ಉಂಡು. ಇಂಚ ಆಕಾಶಡ್ ಶಬ್ದ ಮಾತ್ರ, ಗಾಳಿಡ್ ಶಬ್ದ ಸ್ಪರ್ಶ, ಅಗ್ನಿಡ್ ಶಬ್ದ ಸ್ಪರ್ಶ ರೂಪ, ಅಂಚ ನೀರಿಡ್ ಶಬ್ದ ಸ್ಪರ್ಶ ರೂಪ ರಸ 4 ವಿಷಯ ಬರ್ಕೊಂಡು ಬೊಕ್ಕ ಲಾಸ್ಟ್ಗೆ ಮಣ್ಣಿಡ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ 5 ವಿಚಾರಲ ಬರ್ಕೊಂಡು. ಇಂಚ ಸೃಷ್ಟಿಡ್
ಈ ಐನು ವಿಚಾರ ಎಂಚ ಬರ್ಪುಂಡು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಈ ಐನು ವಿಚಾರಲು ಶಬ್ದ ಸ್ಪರ್ಶ ರೂಪ ರಸ ಗಂಧ ಪನ್ಪುನಂಚಿನ ಐನು ವಿಚಾರಲೇನು ಐನು ಲಕ್ಷಣಲೇನು ಪಡೆತುಂಡು ಬೊಕ ಐಕ್ಲ ಒಂಜಿ ಸಿಸ್ಟಮ್ಯಾಟಿಕ್ ಐನಂಚಿನ ಒಂಜಿ ರೀತಿ ಉಂಡು ಇತ್ತೆ ಆಕಾಶಗ್ ಸ್ಮೆಲ್ ಇಜ್ಜಿ ಆಕಾಶ ನಮಕ್ ತುಯರ ಸಾಧ್ಯ ಇಜ್ಜಿ ಆಕಾಶಗ್ ರುಚಿ ಇಜ್ಜಿ ಆಕಾಶಡ್ ಒಂಜೇ ಒಂಜಿ ಲಕ್ಷಣ ಬಂಡ ಶಬ್ದ ಮಾತ್ರ ಅಂಚನೆ ಗಾಳಿಗ್ ರುಚಿ ಇಜ್ಜಿ ಅಂಡ ಗಾಳಿನ ನಮಕ್ ಸ್ಪರ್ಶ ಮನ್ಪೊಲಿ ಬೊಕ ಅಗ್ನಿಗ್ ರುಚಿ ತುಯರ ಆಪುಜಿ ನಮಕ್ ಅತಣ ಗಂಧ ಐತ್ ಸ್ಮೆಲ್ ಮನ್ಪರ ಆಪುಜಿ ಅಂಡ ಆಕಾಶಡ್ ಶಬ್ದ ಉಂಡು ಈ ಅಗ್ನಿಡ್ ಶಬ್ದ ಉಂಡು ತೂ ಪೊತ್ತುನಗ ಶಬ್ದ ಆಪುಂಡು ಸ್ಪರ್ಶ ಅವಿನ ಮುಟ್ಟನ ನಮಕ್ ತೂ ಬೆಚ್ಚ ಆಪುಂಡು ಅಂಚನೆ ರೂಪ ಆ ಅಗ್ನಿನ ತುಯ್ಯರ ಸಾಧ್ಯ ಉಂಡು ಇಂಚ ಈ ಒಂಜಿ ಸ್ಥೂಲ ಪ್ರಕೃತಿದ ಸೃಷ್ಟಿ ಆತಿನಂಚಿನ ವಿಚಾರ ಮುಲ್ಪ ಪನೊಂದುಲ್ಲೇರು ಬೊಕ ಈ ಮಹತ್ತತ್ವ ಪಂಡದಾದ ಮಹತ್ತತ್ವ ಅಂದ್ ಪಂಡ ಮಾತ ಒಲ್ತುಡ್ದು ಬರ್ಪುಂಡ ಈ ಆಧ್ಯಾತ್ಮಿಕ ಪ್ರಪಂಚದ ಒಂಜಿ ಭಾಗಡು ಉಪ್ಪುನಂಚಿನ ಈ ಮಹತ್ತತ್ವ ಮಹತ್ತತ್ವದಾದ ಮಾತ ಭೌತಿಕವಾಯಿನಂಚಿನ ಸೃಷ್ಟಿ ಸಾಧ್ಯ ಆಪುನಂಚಿನವು ಈ ಮಹತ್ತತ್ವ ಅವಿಟ್ಟು ವ್ಯಕ್ತ ಬಕ್ಕ ಅವ್ಯಕ್ತ ಅಂದ್ ರೆಡ್ ಭಾಗ ಉಂಡು ವ್ಯಕ್ತ ಅಂದ್ ಪಂಡ ನಮಕಿತ್ತೆ ಎಂಚಿನ ತೋಜುಂಡು ಅವು ವ್ಯಕ್ತ ಅವ್ಯಕ್ತ ಅಂದ್ ಪಂಡ ನನಲ ಸೃಷ್ಟಿಗ್ ಒವೇನು ಉಪಯೋಗ ಮಂತದ ಜರ ಅವು ಪುರ ಅವ್ಯಕ್ತ ನಮಕ್ ತೋಜಂದೆ ಉಪ್ಪುನಂಚಿನ ಒಂಜಿ ಭಾಗ ಮಹತ್ತತ್ವ ಈ ಮಹತ್ತತ್ವನ ನಮಕ್ ನಮ್ಮ ಇತ್ತೆ ಅಡಿಗೆ ಮನ್ಪುನಗ ತರಕಾರಿ ಕಂತದ್ದು ಸ್ಟೋರ್ ರೂಮ್ ದೀಪ ತರಕಾರಿ ಅರಿ ಬೊಕ್ಕ ಬೇಳೆ ಪುರ ಕಂದ ದೀಪ ಅವು ಪೂರ ಒಟ್ಟಿಗೆ ಸೇರಿನ ಅವೇನು ಮಹತ್ತತ್ವ ಅಂದ್ ಪನೋಲಿ ಒಂಜಿ ದಿನತ ಒಂಜಿ ಪೊರ್ತದ ಅಡಿಗೆಗೆ ಏತು ನಮ್ಮ ದೆತ್ತೋನ್ವನ ಅವು ಈ ಸೃಷ್ಟಿ ಆಪುನಂಚಿನ ಸೃಷ್ಟಿ ಆರ ಒಂಜಿ ಸೃಷ್ಟಿಗೆ ಬೋಡಾಯಿನಂಚಿನ ವಸ್ತು ಅವೇನು ಬ್ರಹ್ಮದೇವರ ದೆತ್ತೊಂದು ಸೃಷ್ಟಿ ಕಾರ್ಯನ ಮನ್ಪೇರು ಅವು ವ್ಯಕ್ತವಾಯಿನಂಚಿನ ಪ್ರಪಂಚ ಅವು ವ್ಯಕ್ತವಾಯಿನ ಅತ್ತಂದೆ ಅವ್ಯಕ್ತ ಡುಪ್ಪುನಂಚಿನ ಪ್ರಪಂಚ ನನಲ ಮಸ್ತ್ ಉಂಡು ಅವು ಮಹತ್ತತ್ವದ ರೂಪಡು ಅವು ಉಂಡು ಆ ಮಹತ್ತತ್ವದ ಅತಿ ಸಣ್ಣ ಭಾಗ ಮಿಥ್ಯಾಹಂಕಾರ ಈ ಮಿಥ್ಯಾಹಂಕಾರಡ್ ಈ ಸೃಷ್ಟಿ ಸಾಧ್ಯ ಆಪುಂಡು ಅಲ್ಪಡ್ದು ಪೂರ ಸೃಷ್ಟಿ ಶುರು ಆಪುನು ಬೊಕ್ಕ ಬರ್ಪುನಂಚಿನ ಈ ಧ್ವನಿ ತರಂಗಡ್ದು ಆಕಾಶಡ್ದು ಈ ಗಾಳಿಡ್ದು ಸ್ಪರ್ಶ ಅಂಚ ಒಂಜೊಂಜೆ ಈ ಸೃಷ್ಟಿ ಸಾಧ್ಯ ಆಪುಂಡು ಇಂಚ ಒಟ್ಟು 24 ವಿಚಾರಗಳು ಏನ್ ಪನ್ಪೇರು ಅವೇನೆ ಸಾಂಖ್ಯಶಾಸ್ತ್ರ ಅದರ ಸಾಂಖ್ಯ ಯೋಗ ಅಂತ ಪನ್ಪೇರು ಈ ಸಾಂಖ್ಯ ಯೋಗಡು ಕಪಿಲ ಮುನಿ ದೇವಹೂತಿ ನಮಗೆ ಐನಂಚಿನ ಕಪಿಲ ಮುನಿ ಈ ಸಾಂಖ್ಯ ಯೋಗನ ನಮಕ್ ತೆರಿಪಾದು ಕೊಡ್ತೇವೆ ಈ ಭೌತಿಕ ಪ್ರಪಂಚಲ ಈ ಎನ್ಮ ಶಕ್ತಿ ಆ ದೇವರನ ಬಹಿರಂಗ ಶಕ್ತಿ ಐನಂಚಿನ ಎನ್ಮ ಶಕ್ತಿ ಭೂಮಿ ಆಪ ಅನಲ ವಾಯು ಕಮ್ಮನು ಬುದ್ಧಿರೇವಚ ಅಹಂಕಾರೇತಿ ಎನ್ಮೆ ಭಿನ್ನ ಪ್ರಕೃತಿ ಅಷ್ಟದ ಈ ಅಷ್ಟದ ಶಕ್ತಿ ಎನ್ಮ ಶಕ್ತಿ ಹಿಡಿದು ಈ ಪ್ರಪಂಚಲ ಆತಿನಿ ಈ ಪ್ರಪಂಚದ ಒಂದೊಂದೇ ಲೇಯರ್ಸ್ ಆ ಪದರನ ಭೇದ ಮಂತೊಂದೇ ನಮ್ಮ ವೈಕುಂಠಗೂ ಪೋಯರೆ ಸಾಧ್ಯ ಆಪುಂಡು ಘ್ರಾಣೇನ ಗಂಧಂ ರಸನೇನ ವೈರಸಂ ರೂಪಂ ತು ದೃಷ್ಟ್ವಾ ಶ್ವಸನಂ ತ್ವಚೈವ ಶ್ರೋತ್ರೇಣ ಚೋಪ್ಯೇತ ನಭೋ ಗುಣತ್ವಂ ಪ್ರಾಣೇನ ಚಾಕೂತಿ ಮುಪೈತಿ ಯೋಗಿ ಘ್ರಾಣೇಂದ್ರಿಯದಿಂದ ಗಂಧವನ್ನು ರಸನೇಂದ್ರಿಯದಿಂದ ರಸವನ್ನು ದೃಷ್ಟಿಯಿಂದ ದೃಶ್ಯವನ್ನು ಚರ್ಮೇಂದ್ರಿಯದಿಂದ ಸ್ಪರ್ಶವನ್ನು ಶ್ರೋತ್ರಿಯೇಂದ್ರಿಯದಿಂದ ನಭೋಗುಣವಾದ ಶಬ್ದ ತರಂಗವನ್ನು ಮತ್ತು ಐಹಿಕ ಕ್ರಿಯೆಗಳಿಂದ ಜ್ಞಾನೇಂದ್ರಿಯಗಳನ್ನು ಹೀಗೆ ವಿಭಿನ್ನ ಇಂದ್ರಿಯಗಳ ವಿಷಯಗಳನ್ನು ಭಕ್ತನು ದಾಟುತ್ತಾನೆ ಎಂಕಲು ಬನ್ನಗ ಇಂಚಿನ ಮಾತ ಪಡೆಯೊಂದು ಬೈತಾನ ಪೋನಗ ಅವೇನು ಪೂರ ಬುಡೊಂದು ಪೋಡು ಪ್ರಪಂಚಗ ಬನ್ನಗ ಎಂಚಿನ ಮಾತ ನಮಕ್ ತುಯ್ಯಾರ ತಿಕ್ಕದಂಡು ಅವೇನು ಕೂಡ ನಮ್ಮ ಪಿರ ಪೋನಗಲ ತೂಪ ಒಂಜೊಂಜೇ ವಿಚಾರಲೇನು ಬುಡೊಂದು ಪೋಪು ನಾವು ಈ ಮಾತಾ ವಿಷಯ ಇಂದ್ರಿಯ ವಿಷಯಲು ದಾದ ಉಂಡು ಶಬ್ದ ಸ್ಪರ್ಶ ರೂಪ ರಸಗಂಧ ನೀನು ಒಂಜೊಂಜೇನೆ ವ್ಯಕ್ತಿ ಬುಡೊಂದು ಪೋಡು ಆ ಒಂಜಿ ಆಧ್ಯಾತ್ಮಿಕ ಪ್ರಪಂಚಗೂ ಪೋಯರನಗ ಓವೆನ್ಲ ಅಡಿಗೆ ಪತೊಂದು ಪೋಯರೆ ಸಾಧ್ಯ ಆಪುಜಿ ಇಂದು ಪೂರ ಈ ಒಂಜಿ ಜನ್ಮಡು ಸಾಧ್ಯ ಆಪುನಂಚಿನ ಪಾತ್ರ ಆಗ್ತದೆ ಪಂಡ ಒಂದು ಕ್ರಮ ಮುಕ್ತಿ ಒಂಜಿ ಶರೀರ ತ್ಯಾಗ ಮಂತದ್ದು ಬೊಕ್ಕೊಂಜೇನು ಶರೀರ ಪಡೆಯಪುನು ಅಂಚಿನ ಶರೀರಡ್ ನಮ್ಮ ಒಂಜಿ ಉನ್ನತ ಲೋಕವು ಪೋಪುನು ಜನಲೋಕ ತಪೋಲೋಕ ಅಂಚ ಒಂಜೊಂಜೆ ಲೋಕಲನೆ ನಮ್ಮ ಟ್ರಾನ್ಸ್ಫರ್ ಮಂತೊಂದು ಚೇಂಜ್ ಮಂತೊಂದು ಆ
ಲಾಸ್ಟ್ ಗೆ ಸತ್ಯಲೋಕ ಉಪೋದು ಸತ್ಯಲೋಕ ಹೊಡೆದು ಆ ಒಂಜಿ ವಿಶ್ವದ ಒಂಜಿ ಪದರದಾದ ಉಂಡು ಅವೇನು ಕಡತದು ನಮಕ್ ಆಧ್ಯಾತ್ಮಿಕ ಲೋಕಗೂ ಪೋವಡಾಪುಂಡು. ವಿಶ್ವಗಳ ಮೂಲಭೂತ ಆವರಣಗಳನ್ನು ಹೋಲುವ ಸೂಕ್ಷ್ಮ ಆವರಣಗಳು ಆಕಾಶದ ಆಚೆಗೆ ಇವೆ. ಸ್ಥೂಲ ಆವರಣಗಳು ಸೂಕ್ಷ್ಮ ಕಾರಣಗಳ ಆಂಶಿಕ ಸಾಧನಗಳ ಬೆಳವಣಿಗೆಯೇ ಆಗಿವೆ. ಆದ್ದರಿಂದ ಯೋಗಿ ಅಥವಾ ಭಕ್ತನು ಸ್ಥೂಲ ಅಂಶಗಳ ಋಣಮುಕ್ತಿಯೊಂದಿಗೆ ಘ್ರಾಣದಿಂದ ಗಂಧವನ್ನು ಸವಿದಂತೆ ಸೂಕ್ಷ್ಮ ಕಾರಣಗಳನ್ನು ಸವಿಯುತ್ತಾನೆ. ಶುದ್ಧ ಆಧ್ಯಾತ್ಮಿಕ ಕಿಡಿಯಾಗಿರುವ ಜೀವಿಯು ಐಹಿಕ ಕಲ್ಮಶಗಳನ್ನು ಕಳೆದುಕೊಂಡು ಪೂರ್ಣವಾಗಿ ಶುಚಿಯಾಗುತ್ತಾನೆ. ಆ ಮೂಲಕ ಭಗವತ್ ಸಾಮ್ರಾಜ್ಯದೊಳಗೆ ಪ್ರವೇಶಿಸಲು ಅರ್ಹನಾಗುತ್ತಾನೆ. ನಮ್ಮ ಭೌತಿಕ ವಾಯಿನಂಚಿನ ಕಲ್ಮಶ ಮತ್ತು ದಾದ ಉಂಡು ಅವೇನು ಪೂರ ಬುಡ್ದು ನಮ್ಮ ಭಗವಂತನ ಧಾಮಗು ಪೋಯರೆ ಸಾಧ್ಯ ಆಪುಂಡು. ಒಂದು ಕ್ರಮ ಮುಕ್ತಿ ಹಿಡ್ದು ಎಂಚ ನಮ್ಮ ದೇವೇರ್ನ ಒಂಜಿ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ ಆಪುಂಡು ಪಂಡದು ಮುಲ್ಪ ಪನೊಂದು ಲೇರು. ಸಾಭೂತ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಂ ಮನೋಮಯಂ ದೇವಮಯಂ ವಿಕಾರ್ಯಂ ಸಂಸಾಧ್ಯ ಗತ್ಯ ಸಹತೇನ ಯಾತಿ ವಿಜ್ಞಾನ ತತ್ವಂ ಗುಣ ಸನ್ನಿರೋಧಂ. ಸುಧಾ ಮಾತಾಜಿ ಅನುವಾದ ಓದ್ಲೆ. ಭಕ್ತನು ಹೀಗೆ ಆವರಣಗಳ ಸ್ಥೂಲ ಹಾಗೂ ಸೂಕ್ಷ್ಮ ರೂಪಗಳನ್ನು ದಾಟಿ ಅಹಂಕಾರ ತತ್ವದ ನೆಲೆಯನ್ನು ಪ್ರವೇಶಿಸುತ್ತಾನೆ. ಆ ಸ್ಥಿತಿಯಲ್ಲಿ ಅವನು ತಮಸ್ಸು ಮತ್ತು ರಜಸ್ಸು ಐಹಿಕ ಗುಣಗಳನ್ನು ಈ ತಟಸ್ಥ ಹಂತದಲ್ಲಿ ಲೀನಗೊಳಿಸುತ್ತಾನೆ. ತನ್ಮೂಲಕ ಸತ್ವಗುಣದಲ್ಲಿ ಅಹಂಕಾರ ತತ್ವವನ್ನು ತಲುಪುತ್ತಾನೆ. ಇದಾದ ಬಳಿಕ ಅಹಂಕಾರ ತತ್ವವೆಲ್ಲವೂ ಮಹತ್ ತತ್ವದಲ್ಲಿ ಲೀನವಾಗುತ್ತದೆ. ಆಗ ಆತನು ಶುದ್ಧ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಬರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ವಸಂತಿ ಮಾತಾಜಿ ಒಂದೇ. ಪ್ರಭುಜಿ. ಹರೇ ಶುದ್ಧ ಆತ್ಮ ಸತ್ಕಾರವು ನಾವು ಅನೇಕ ಬಾರಿ ಚರ್ಚಿಸಿದಂತೆ ತನ್ನನ್ನು ಭಗವಂತನ ಶಾಶ್ವತ ದಾಸನಾಗಿಸಿಕೊಳ್ಳುವ ಶುದ್ಧ ಪ್ರಜ್ಞೆಯಾಗಿದೆ. ತನ್ಮೂಲಕ ಭಗವಂತನಿಗೆ ಅಲೌಕಿಕ ಪ್ರೇಮಮಯ ಸೇವೆ ಸಲ್ಲಿಸುವ ತನ್ನ ಮೂಲ ಸ್ಥಿತಿಯನ್ನು ಪುನಃ ಸ್ಥಾಪಿಸಿಕೊಳ್ಳುತ್ತಾನೆ. ಇದನ್ನು ಈ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಐಹಿಕ ಇಂದ್ರಿಯಗಳು ಪವಿತ್ರವಾದಾಗ ಮತ್ತು ಇಂದ್ರಿಯಗಳ ಮೂಲದ ಶುದ್ಧ ಸ್ಥಿತಿ ಪುನರುಜ್ಜೀವಿತವಾದಾಗ ಭಗವಂತನಿಂದ ಅಥವಾ ಇನ್ನಾವುದಾದರೂ ದಾರಿಯಿಂದ ಫಲ ಪಡೆಯುವ ಯಾವುದೇ ಆಸೆಯಿಲ್ಲದೆ ಭಗವಂತನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸುವ ಸ್ಥಿತಿಯನ್ನು ಪಡೆಯಬಹುದಾಗಿದೆ. ಇಂದ್ರಿಯಗಳ ಪವಿತ್ರೀಕರಣದ ಪ್ರಕ್ರಿಯೆ ಮೌಖಿಕ ಮಾರ್ಗದಿಂದಾಗುತ್ತದೆ. ಸ್ಥೂಲ ಇಂದ್ರಿಯಗಳು ತಮೋ ಗುಣದಲ್ಲಿ ಲೀನವಾಗುತ್ತದೆ, ಸೂಕ್ಷ್ಮ ಇಂದ್ರಿಯಗಳು ರಜಗುಣದಲ್ಲಿ ಲೀನವಾಗುತ್ತದೆ ಎಂದು ಇಲ್ಲಿ ಸೂಚಿಸಲಾಗಿದೆ. ಮನಸ್ಸು ಸತ್ವಗುಣದಿಂದ ನಿರ್ಮಿತವಾಗಿದೆ. ಆದ್ದರಿಂದ ಇದನ್ನು ದೇವಮಯ ಎಂದು ಕರೆದಿದ್ದೆ. ಭಗವಂತನ ಶಾಶ್ವತ ದಾಸನಾಗಿರುವ ದೃಢ ನಿಶ್ಚಯದಲ್ಲಿ ಸ್ಥಿರನಾದಾಗಲೇ ಮನಸ್ಸಿನ ಪರಿಪೂರ್ಣ ಪವಿತ್ರೀಕರಣವು ಸಾಧ್ಯವಾಗುತ್ತದೆ. ಆದ್ದರಿಂದ ಸಾಮಾನ್ಯ ಸತ್ವಗುಣವನ್ನು ಪಡೆಯುವುದು ಕೂಡ ಐಹಿಕ ಗುಣವೇ ಆಗಿದೆ. ಐಹಿಕ ಸತ್ವಗುಣದ ಈ ಸ್ಥಿತಿಯನ್ನು ದಾಟಿ ಪವಿತ್ರೀಕೃತ ಸತ್ವಗುಣದ ಅಥವಾ ವಸುದೇವ ಸತ್ವದ ನೆಲೆಯನ್ನು ಈ ವಸುದೇವ ತತ್ವವು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಸಹಾಯ ಮಾಡುತ್ತದೆ. ಈ ಸಂದರ್ಭದಲ್ಲಿ ನಾವು ನೆನಪಿಡಬಹುದಾದೆಂದರೆ ಭಕ್ತನ ಅನುಕ್ರಮವಾದ ವಿಮುಕ್ತಿಯು ಅಧಿಕೃತವಾದದ್ದಾಗಿ ವರ್ತಮಾನದ ಯುಗದಲ್ಲಿ ಅದು ಸಾಧ್ಯವಿಲ್ಲ. ಏಕೆಂದರೆ ವೃತ್ತಿನಿರತ ಮುಂದಾಳುಗಳ ಹುಸಿ ಯೋಗ ಪದ್ಧತಿಯು ಮನಶಾಸ್ತ್ರೀಯವಾಗಿ ಲಾಭದಾಯಕವಾಗಬಹುದು. ಆದರೆ ಅಂತಹ ಸಣ್ಣ ಪುಟ್ಟ ಯಶಸ್ಸುಗಳು ಇಲ್ಲಿ ಉಲ್ಲೇಖಿಸಲಾದ ಆಧ್ಯಾತ್ಮಿಕ ವಿಮುಕ್ತಿಯನ್ನು ಪಡೆಯುವುದರಲ್ಲಿ ಸಹಾಯ ಮಾಡಲಾರವು. 5000 ವರ್ಷಗಳ ಹಿಂದೆ ಮನುಷ್ಯ ಸಾಮಾಜಿಕ ಸ್ಥಿತಿಯು ಏದೋ
ಕ್ರಮವಿತ್ತು. ಆಗ ಇಲ್ಲಿ ಉಲ್ಲೇಖಿಸಲಾದ ಯೋಗ ಪ್ರತಿಯು ಪ್ರತಿಯೊಬ್ಬನಿಗೂ ಸಾಮಾನ್ಯವಾದ ಚಟುವಟಿಕೆಯಾಗಿತ್ತು. ಪ್ರತಿಯೊಬ್ಬರು, ವಿಶೇಷವಾಗಿ ರಮಣ ಮತ್ತು ಶಕ್ತಿಯರು, ಬ್ರಹ್ಮಚರ್ಯ ಆಶ್ರಮದಲ್ಲಿ ಮನೆಯಿಂದ ಬಹುದೂರದಲ್ಲಿ ಸದ್ಗುರುವಿನ ನಿರ್ದೇಶನದಲ್ಲಿ ಈ ಅಲೌಕಿಕ ಕಲೆಯಲ್ಲಿ ತರಬೇತಿ ಪಡೆಯುತ್ತಿದ್ದರು. ಹೀಗಿರುವಾಗ ಆಧುನಿಕ ಮಾನವನು ಇದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅಸಮರ್ಥನಾಗಿರುತ್ತಾನೆ. ಆದ್ದರಿಂದ ಶ್ರೀ ಚೈತನ್ಯ ಪ್ರಭುಗಳು ವರ್ತಮಾನ ಯುಗದ ಭಾವಿ ಭಕ್ತರಿಗೆ ಈ ಮುಂದಿನ ನಿರ್ದಿಷ್ಟ ರೀತಿಯಲ್ಲಿ ವರ್ತಮಾನದ ಯುಗದ ಭಾವಿ ಭಕ್ತರು ಈ ಮುಂದಿನ ನಿರ್ದಿಷ್ಟ ರೀತಿಯಲ್ಲಿ ಇದನ್ನು ಹೆಚ್ಚು ಸುಲಭ ಮಾಡಿಕೊಟ್ಟಿದ್ದಾರೆ. ಅಂತಿಮವಾಗಿ ಫಲದಲ್ಲಿ ವ್ಯತ್ಯಾಸವೇನಿಲ್ಲ. ಪ್ರಥಮ ಮತ್ತು ಅತಿ ಪ್ರಧಾನ ಅಂಶವೆಂದರೆ ಪ್ರತಿಯೊಬ್ಬನು ಭಕ್ತಿಯೋಗದ ಶ್ರೇಷ್ಠ ಮಹತ್ವವನ್ನು ಅರಿಯಬೇಕು. ವಿಭಿನ್ನ ಜೀವನ ವಿಧಾನದಲ್ಲಿ ಜೀವಿಗಳು ತಮ್ಮ ಕಾಮ್ಯಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಅನುಗುಣವಾಗಿ ನಾನಾ ರೂಪದ ಪಂಜರವಾಸಕ್ಕೆ ಒಳಗಾಗುತ್ತಾರೆ. ಆದರೆ ನಾನಾ ಕ್ರಿಯೆಗಳ ನಿರ್ವಹಣೆಯಲ್ಲಿ ಭಕ್ತಿಯೋಗದ ಯಾವುದೇ ಸಂಪನ್ಮೂಲವನ್ನು ಪಡೆದವನು ಆ ಸದ್ಗುರುವಿನಂತೆ ಭಗವಂತನ ಕಾರಣರಹಿತ ಕರುಣೆಯ ಮೂಲಕ ಭಗವತ್ ಸೇವೆಯ ಮಹತ್ವವನ್ನು ಅರಿಯಬಲ್ಲ. ಪ್ರಾಮಾಣಿಕನಾದವನಿಗೆ ಭಗವಂತನು ತನ್ನ ಪ್ರತಿನಿಧಿಯಾದ ಸದ್ಗುರುವಿನ ಸಂಪರ್ಕ ದೊರೆಯುವಂತೆ ಮಾಡಿ ಸಹಾಯ ಮಾಡುತ್ತಾನೆ. ಅಂತಹ ಸದ್ಗುರುವಿನ ಉಪದೇಶದಿಂದ ಭಕ್ತಿಯೋಗದ ಬೀಜವನ್ನು ಅವನು ಪಡೆಯುತ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೀಗೆ ಸಲಹೆ ಮಾಡುತ್ತಾರೆ: ಭಕ್ತನು ತನ್ನ ಹೃದಯದಲ್ಲಿ ಭಕ್ತಿಯೋಗದ ಬೀಜವನ್ನು ಬಿತ್ತಬೇಕು. ಭಗವಂತನ ಪವಿತ್ರನಾಮ, ಮಹಿಮೆ ಮುಂತಾದವುಗಳ ಶ್ರವಣ ಪವಿತ್ರನಾಮ, ಮಹಿಮೆ ಮುಂತಾದವುಗಳ ಶ್ರವಣ, ಸಂಕೀರ್ತನೆಗಳ ನೀರುಣಿಸಿ ಅದನ್ನು ಬೆಳೆಸಬೇಕು. ಭಗವಂತನ ಪವಿತ್ರನಾಮದ ನಿರಪರಾಧ ಭಗವಂತನ ನಾಮದಲ್ಲಿ ಪವಿತ್ರ ನಾಮದ ಸಂಕೀರ್ತನೆಗೈಯುವ ಮೊದಲ ಹಂತವು ಅಪರಾಧದ ಹಂತವಾಗಿದೆ. ಎರಡನೆಯದು ಪವಿತ್ರ ನಾಮ ಸಂಕೀರ್ತನೆಯ ನಾಮಭಾಸದ ಸ್ಥಿತಿ. ಭಗವಂತನ ಪವಿತ್ರ ನಾಮದ ಅಪರಾಧರಹಿತ ಸಂಕೀರ್ತನೆಯ ಮೂರನೇ ಸ್ಥಿತಿಯಾಗಿದೆ. ಅಪರಾಧ ಮತ್ತು ನಿರಪರಾಧ ಸ್ಥಿತಿಗಳ ನಡುವೆ ನಾಮಾಭಾಸ ಸ್ಥಿತಿಯಾದ ಎರಡನೆಯ ಸ್ಥಿತಿಯಲ್ಲಿ ವಿಮೋಚನೆಯ ಸ್ಥಿತಿ ತಾನಾಗಿ ಅಪರಾಧ ರಹಿತ ಸ್ಥಿತಿಯಲ್ಲಿ ಆತ ಶಾರೀರಿಕವಾಗಿ ತೋರಿಕೆಗೆ ಈ ಐಹಿಕ ಜಗತ್ತಿನೊಳಗೆ ಇದ್ದರೂ ಕೂಡ ವಾಸ್ತವವಾಗಿ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾನೆ. ಅಪರಾಧ ರಹಿತ ಸ್ಥಿತಿಯನ್ನು ಪಡೆಯಲು ಈ ಮುಂದಿನ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ. ನಾವು ಶ್ರವಣ ಮತ್ತು ಸಂಕೀರ್ತನೆಗಳ ಮಾತನಾಡಿದಾಗಲಿಲ್ಲ ಅದೆಂದರೆ ರಾಮಕೃಷ್ಣ ಎಂದು ಭಗವಂತನ ಪವಿತ್ರ ನಾಮಗಳ ಅಥವಾ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ ವ್ಯವಸ್ಥಿತವಾಗಿ 16 ನಾಮಗಳ ಶ್ರವಣಗಳನ್ನು ಮಾಡಬೇಕೆಂಬುದೊಂದೇ ಅಲ್ಲ, ಭಕ್ತರ ಸಂಘದಲ್ಲಿ ಭಗವದ್ಗೀತೆ ಶ್ರೀಮದ್ ಭಾಗವತಗಳ ಪಠಣ ಶ್ರವಣಗಳನ್ನು ಮಾಡಬೇಕೆಂಬುದೇ ಆಗಿದೆ. ಭಕ್ತಿಯೋಗದ ಪ್ರಾಥಮಿಕ ಅಭ್ಯಾಸ ಸಂಘದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಪಠಣ ಶ್ರವಣಗಳನ್ನು ಮಾಡಬೇಕೆಂಬುದು ಆಗಿದೆ. ಭಕ್ತಿಯೋಗದ ಪ್ರಾಥಮಿಕ ಅಭ್ಯಾಸವು ಆಗಲೇ ಹೃದಯದಲ್ಲಿ ಹರೇ ಕೃಷ್ಣ ಮಾತಾಜಿ. ಸವಿತಾ ಮಾತಾಜಿ ಕಂಟಿನ್ಯೂ ಮಾಡ್ತಾರೆ. ಮಸ್ತ್ ಉಂಟು. ಸ್ವಲ್ಪ ಪ್ರಭು ಭಕ್ತಿ ಯೋಗದ ಪ್ರಾಥಮಿಕ ಹರೇ ಕೃಷ್ಣ ಹರೇ ಕೃಷ್ಣ. ಭಕ್ತಿ ಯೋಗದ ಪ್ರಾಥಮಿಕ ಅಭ್ಯಾಸವು ಆಗಲೇ ಹೃದಯದಲ್ಲಿ ಬಿತ್ತಿದ ಬೀಜ ಮೊಳೆಯಲು ಕಾರಣವಾಗುತ್ತದೆ. ಮೇಲೆ ಉಲ್ಲೇಖಿಸಿದಂತೆ ನಿಯತವಾಗಿ ನೀರುಣಿಸುವ ಪ್ರಕ್ರಿಯೆಯಿಂದ ಭಕ್ತಿ ಯೋಗದ ಬಳ್ಳಿ ತೊಡಗುತ್ತದೆ. ಸುವ್ಯವಸ್ಥಿತವಾದ ಆರೈಕೆಯಿಂದ ವಿಶ್ವದ ಆವರಣಗಳನ್ನು ಭೇದಿಸಿಕೊಂಡು ಹೋಗುವಷ್ಟು ಉದ್ದಕ್ಕೆ ಆ ಬಳ್ಳಿ ಬೆಳೆಯುವುದು. ಹಿಂದಿನ ಶ್ಲೋಕಗಳಲ್ಲಿ ನಾವು ಹೇಳಿದಂತೆ ಅದು ಜ್ಯೋತಿರ್ಮಯ ಆಕಾಶವನ್ನು, ಬ್ರಹ್ಮ ಜ್ಯೋತಿಯನ್ನು ತಲುಪುತ್ತದೆ. ಮುಂದೆ ಮುಂದೆ ಹೋಗಿ ಆಧ್ಯಾತ್ಮಿಕ ಆಕಾಶವನ್ನು ತಲುಪುತ್ತದೆ. ಅಲ್ಲಿ ವೈಕುಂಠ ಲೋಕಗಳೆಂದು ಕರೆಯಲಾದ
ಅಸಂಖ್ಯ ಆಧ್ಯಾತ್ಮಿಕ ಲೋಕಗಳಿವೆ. ಅವೆಲ್ಲವುಗಳಿಗಿಂತ ಮೇಲಿರುವುದು ಕೃಷ್ಣ ಲೋಕ ಅಥವಾ ಗೋಲೋಕ ವೃಂದಾವನ. ಅಲ್ಲಿಗೆ ಆ ಬೆಳೆಯುತ್ತಿರುವ ಬಳ್ಳಿ ಪ್ರವೇಶಿಸುತ್ತದೆ. ಮೂಲ ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ವಿಶ್ರಾಂತವಾಗುತ್ತದೆ. ಗೋಕುಲ ವೃಂದಾವನದಲ್ಲಿ ಭಗವಾನ್ ಕೃಷ್ಣನ ಪಾದಕಮಲಗಳನ್ನು ಸೇರಿದಾಗ ಶುದ್ಧ ಭಕ್ತಿ ಸ್ಥಿತಿಯಲ್ಲಿ ಶ್ರವಣ ಪಠನಗಳ ನೀರೆರೆಯುವ ಪ್ರಕ್ರಿಯೆಯು ಹಾಗೂ ಪವಿತ್ರ ನಾಮದ ಸಂಕೀರ್ತನೆಯು ಫಲ ನೀಡುತ್ತದೆ. ಭಗವತ್ ಪ್ರೇಮದ ರೂಪದಲ್ಲಿ ಅಲ್ಲಿ ಬೆಳೆದ ಹಣ್ಣನ್ನು ಭಕ್ತನು ಈ ಐಹಿಕ ಜಗತ್ತಿನಲ್ಲಿ ಇದ್ದರೂ ಕೂಡ ವಾಸ್ತವಿಕವಾಗಿ ಸವಿಯುತ್ತಾನೆ. ಮೇಲೆ ವರ್ಣಿಸಿದಂತೆ ನೀರೆರೆಯುವ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿದ ಭಕ್ತರು ಮಾತ್ರ ಭಗವತ್ ಪ್ರೇಮದ ಮಾಗಿದ ಹಣ್ಣನ್ನು ಸವಿಯುತ್ತಾರೆ. ಆದರೆ ಕ್ರಿಯಾನಿರತನಾದ ಭಕ್ತನು ಸದಾ ಜಾಗೃತನಾಗಿರಲೇಬೇಕು. ಆದ್ದರಿಂದ ಅಷ್ಟೊಂದು ಬೆಳೆದ ಬಳ್ಳಿ ಕತ್ತರಿಸಿ ತುಂಡಾಗುವುದಿಲ್ಲ. ಆದ್ದರಿಂದ ಆತನು ಈ ಮುಂದಿನ ಗಮನಾರ್ಹ ವಿಷಯಗಳ ಬಗ್ಗೆ ಜಾಗರೂಕರನಾಗಿರಲೇಬೇಕು. ಶುದ್ಧ ಭಕ್ತರ ಪಾದದಡಿಯಲ್ಲಿ ಅಪರಾಧ ಮಾಡುವುದು ಅತ್ಯುತ್ತಮ ತೋಟದಲ್ಲಿ ಒಳಹೊಕ್ಕ ಮದಿಸಿದ ಆನೆ ಧ್ವಂಸ ಮಾಡಿದಂತಾದೀತು. ಬಳ್ಳಿಯ ಸುತ್ತ ಬೇಲಿ ಹಾಕಿ ಅದನ್ನು ರಕ್ಷಿಸುವವನಂತಿರುವ ಶುದ್ಧ ಭಕ್ತರ ಪಾದದಡಿಯಲ್ಲಿ ಅಂತಹ ಅಪರಾಧಗಳು ಜರಗದಂತೆ ತನ್ನನ್ನು ಕಾಯ್ದುಕೊಳ್ಳುವಲ್ಲಿ ಅತ್ಯಂತ ಜಾಗರೂಕನಾಗಿರಬೇಕು. 3 ಕೆಲವೊಮ್ಮೆ ಹೀಗಾಗುತ್ತದೆ. ನೀರೆರೆಯುವ ಪ್ರಕ್ರಿಯೆಯಿಂದ ಕೆಲವು ಕಳೆಗಳು ಬೆಳೆಯುತ್ತವೆ. ಆ ಕಳೆಗಳನ್ನು ಕಿತ್ತೆಸೆಯದೆ ಇದ್ದಲ್ಲಿ ಮುಖ್ಯವಾದ ಬಳ್ಳಿಯ ಅಥವಾ ಭಕ್ತಿಯೋಗದ ಬಳ್ಳಿಯ ಆರೈಕೆಗೆ ಅಡ್ಡಿ ಉಂಟಾಗುತ್ತದೆ. 4 ಈ ಐಹಿಕ ಪ್ರತ್ಯೇಕ ವೈಯಕ್ತಿಕತೆ ಇಲ್ಲದೆ ತನ್ನನ್ನು ಪರಸ್ಪರದಲ್ಲಿ ಲೀನಗೊಳಿಸಿಕೊಳ್ಳುವುದು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಕ್ಷೇತ್ರದಲ್ಲಿ ಅನೇಕ ಇತರ ಆಸೆಗಳನ್ನು ಇಟ್ಟುಕೊಳ್ಳುವುದು ಇವು ವಾಸ್ತವಿಕವಾಗಿ ಕಲೆಗಳಾಗಿವೆ. 5 ಪವಿತ್ರ ಗ್ರಂಥಗಳ ತತ್ವಗಳಿಗೆ ಅವಿಧೇಯನಾಗಿರುವುದು, ಅನಗತ್ಯ ಕಾರ್ಯಮಗ್ನತೆ, ಪ್ರಾಣಿವಧೆ, ಐಹಿಕ ಲಾಭ, ಪ್ರತಿಷ್ಠೆ, ಪೂಜೆಗಳ ಬೆನ್ನು ಹತ್ತಿ ಕಾತರ ಪಡುವಿಕೆಯಿಂದ ಇನ್ನು ಎಷ್ಟೋ ಇತರ ಕಲೆಗಳಿವೆ. 6 ತಕ್ಕಷ್ಟು ಕಾಳಜಿ ವಹಿಸದಿದ್ದರೆ ಜಲಸೇಚನ ಪ್ರಕ್ರಿಯೆ ಕೇವಲ ಕಳೆ ಬೆಳೆಸಲಿಕ್ಕೆ ಸಹಾಯವಾದೀತು. ಮುಖ್ಯವಾದ ಲತೆಯ ಆರೋಗ್ಯಕರ ಬೆಳವಣಿಗೆಯನ್ನು ಕುಗ್ಗಿಸಿತು. ಅದರ ಫಲವಾಗಿ ಭಗವತ್ ಪ್ರೇಮವೆಂಬ ಅಂತಿಮ ಅಗತ್ಯ ಫಲಿಸದೆ ಹೋದಿತು. ಆದ್ದರಿಂದ ಭಕ್ತನು ಮೊದಲಿನಿಂದಲೇ ನಾನಾ ಕಳೆಗಳನ್ನು ಕಿತ್ತೆಸೆಯುವಲ್ಲಿ ತುಂಬಾ ಜಾಗರೂಕನಾಗಿರಬೇಕು. ಆಗ ಮಾತ್ರ ಪ್ರಧಾನ ಲತೆಯ ಆರೋಗ್ಯಕರ ಬೆಳವಣಿಗೆಯು ಕುಂಠಿತವಾಗುವುದಿಲ್ಲ. 8 ಹಾಗೆ ಮಾಡುವುದರಿಂದ ಭಕ್ತನು ಭಗವತ್ ಪ್ರೀತಿಯ ಫಲವನ್ನು ಸವಿಯಲು ಅರ್ಹನಾಗುತ್ತಾನೆ. ತನ್ಮೂಲಕ ಭಗವಾನ್ ಕೃಷ್ಣನೊಂದಿಗೆ ಈ ಜೀವನದಲ್ಲಿ ಕೂಡ ಕಾರ್ಯತ ವಾಸಿಸುತ್ತಾನೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಭಗವಂತನನ್ನು ಕಾಣಲು ಅರ್ಹನಾಗುತ್ತಾನೆ. ಭಗವಂತನ ಸಂಘದಲ್ಲಿ ನಿರಂತರವಾಗಿ ಜೀವನವನ್ನು ಅನುಭವಿಸುವುದೇ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಇದನ್ನು ಸವಿಯಬಲ್ಲವನು ಇತರ ಮಾಧ್ಯಮಗಳ ಮೂಲಕ ಐಹಿಕ ಜಗತ್ತಿನ ಕ್ಷಣಿಕ ಅನುಭೋಗಕ್ಕಾಗಿ ಹಂಬಲಿಸುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಕ್ರಮಮುಕ್ತಿ ಪನ್ಪುನವು ಮಾತೆರೆಗ್ಲ ಸಾಧ್ಯ ಆಪುನಂಚಿನ ವಿಷಯ ಅತ್ತು ಲೇಪಂಡ ಐಕ್ ಮಸ್ತ್ ಸಾಧನೆದ ಅಗತ್ಯ ಉಂಡು. ಒಕ್ಕ ವ್ಯಕ್ತಿ ಗೃಹತ್ಯಾಗ ಮನ್ಪೊಡಾಪುಂಡು ಇಲ್ಲಡು ಕೊಲ್ಲೊಂದು ಮನ್ಪುನಂಚಿನ ಸಾಧನೆ ಅತ್ತೊಂದು. ಅಂಡ್ ಕಲಿಯುಗಗು ಮಾತೆರೆಗ್ಲ ಸಾಧನ ಆಪುನಂಚಿನ ಸಾಧ್ಯ ಆಪುನಂಚಿನ ಸಾಧನ ಅವು ಚೈತನ್ಯ ಮಹಾಪ್ರಭು ಕೊರ್ತಿನಂಚಿನ ಹರೇ ಕೃಷ್ಣ ಮಹಾಮಂತ್ರದ ಶ್ರವಣ ಕೀರ್ತನ ಇಂದೇನು ಮನ್ಪುನ ಹಿಡ್ದು ವ್ಯಕ್ತಿ ಸುಲಭಡು ಆ ದೇವೇರ್ನ ಧಾಮಗು ಪೋಯರೆ ಸಾಧ್ಯ ಆಪುಂಡು. ಆ ಕ್ರಮಮುಕ್ತಿಡು ಪಂಟಿನಂಚಿನ ಓವೆನ್ಲ ಮನ್ಪೊಡೊಂದಿಜ್ಜಿ ನೇನು ಭಾವಾರ್ಥಡು ಶಿಲ ಪ್ರಭುಪಾದರು ಮುಲ್ಪ ಎಕ್ಸ್ಪ್ಲೈನ್ ಮಾಡ್ತಂದು ಲೇರು. ನಾಮ ಸಂಕೀರ್ತನೆ ಅಥವಾ ನಾಮ ಜಪ ಮನ್ಪುನೆಟ್ 3 ಹಂತ ಉಂಡು. ಒಂಜಿ ನಾಮಾಪರಾಧ, ಒಂಜಿ ನಾಮಭಾಸ, ಒಂಜಿ ಶುದ್ಧ ನಾಮ ಪಂಡದು. ನಾಮಾಪರಾಧದ ಕುರಿತು ವಿಷಯ ಅಲ್ಪ ಪಂಡ್ತೇರು. ಎಂಚಿನ ಮಾತ ನಾಮಾಪರಾಧಡು ಬರ್ಪುಣೊಂದು. ನಾಮಾಪರಾಧಡು ನಮ್ಮ ಜಪ ಮಂತ ಅಂದಾಂಡ ನಮ್ಮ ಕೈಟ್ ಆಧ್ಯಾತ್ಮಿಕ ಪ್ರಗತಿ ಅತಂಡ ಲಾಭ ಆ ಒಂಜಿ ಪ್ರಯೋಜನ ತಿಕ್ಕರ ಸಾಧ್ಯ ಇಜ್ಜಿ ಅವು ಭೌತಿಕವಾಯಿನಂಚಿನ ಪ್ರಯೋಜನ ಕೊರ್ಕೊಂಡು. ಅಂಚನೆ ನಾಮಾಭಾಸ ಅಂದ್ ಪಂಡ ನಮ್ಮ ಪ್ರಯತ್ನ ಪೂರ್ವಕವಾದ ಜಪ ಮನ್ಪುನು ಐಟ್ ಇಂಟ್ಲೆಗೆ ಯಶಸ್ಸು ತಿಕ್ಕು ಜಿಂಡಲ ನಮ್ಮ ಮನಸ್ಸು ಅಂಚಿಂಚಿ ಬಲ್ತೊಂದಿತ್ತುಂಡಲ ಪ್ರಯತ್ನ ಪೂರ್ವಕವಾದವೇನು ನಮ್ಮ ದೇವೇರ್ನ ಒಂಜಿ ಪುದರ್ಡು ಆ ನಾಮಡು ಅವಿನ ದಿಯರ ಪ್ರಯತ್ನ ಮಂತಂಡು ಅವಿನ ನಾಮಾಭಾಸ ಪನ್ಪೇರು. ಈ ನಾಮಾಭಾಸಗ್ ನಮಕ್ ಮುಕ್ತಿ ಕೊರ್ಪುನಂಚಿನ ಶಕ್ತಿ ಉಂಡು.
ಈ ಭೌತಿಕ ಪ್ರಪಂಚದ ಒಂಜಿ ಬಂಧನದಾದ ಉಂಡು ಅವೇನು ನಾಶ ಮನ್ಪುನಂಚಿನ ಶಕ್ತಿ ಆ ನಾಮ ಭಾಸಾಗ ಸ್ಥಿತಿಗೆ ಉಂಡು. ಅಂಡ ನಾಮ ಭಾಸಾಡ್ಲ ಉತ್ತಮ ಬಂಡ ಶುದ್ಧನಾಮ ಅನ್ಪುನವು ನಮಕ್ ದೇವರನ ಪ್ರೇಮನು ಕೊರ್ಕೊಂಡು ಆ ಭಗವತ್ ಪ್ರೇಮ. ಅಂಡ ಒಂಜಿ ಸಮಸ್ಯೆದಾದ ಪಂಡ ಎಂಕ್ಲು ಅಪರಾಧ ಮನ್ಪರೆ ಬಲ್ಲಿ ನಾಮಾಪರಾಧ ಮಂತಂಡ ಅತಂಡ ಆ ಭಕ್ತರಿಗೆ ಅಪರಾಧ ಮಂತಂದಾಂಡ ಅತಂಡ ಅಲ್ಪ ಪಟ್ಟಿ ಮಂತಿನ ಆ ವಿಚಾರಗಳು ಎಂಚಿನ ಉಂಡು ಐಡ್ದು ನಮ್ಮ ಭಕ್ತಿ ನಾಶ ಆಯಲು ಸಾಧ್ಯ ಉಂಡು. ಅಂಚಾದ ಭಕ್ತಿನ ನಮ್ಮ ರಕ್ಷಣೆ ಮಂತೋನೋಡು. ಅಂಚನೆ ನಮ್ಮ ಈ ಆಧ್ಯಾತ್ಮಿಕ ಸಾಧನೆ ದಾದ ಉಂಡು ಅವೇನು ಸುಲಭವಾದ ಭಕ್ತಿ ಯೋಗದ ಮುಖಾಂತರ ಆ ಚೈತನ್ಯ ಮಹಾಪ್ರಭು ಅವ್ರನ್ನ ಒಂಜಿ ಕೃಪೆ ಹಿಡಿದು ಮನ್ಪರೆ ಸಾಧ್ಯ ಉಂಡು. ಇಡಗಿ ಇನಿತ ಕ್ಲಾಸ್ಗೆ